ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಆತ್ಮೀಯ ನಮಸ್ಕಾರ. ಇವತ್ತು ಬಹಳ ವಿಶೇಷವಾದಂತಹ ದಿನ, ನವೆಂಬರ್ 14 ಅಂದರೆ ನಮ್ಮಲ್ಲಿ ಎಲ್ಲಿಲ್ಲದ ಸಂಭ್ರಮ. ಈ ಮಕ್ಕಳ ದಿನಾಚರಣೆ ಅನ್ನುವಂಥದ್ದು ನಮ್ಮನ್ನು ಒಂಥರ ಮಕ್ಕಳನ್ನಾಗಿಸಿ ಬಿಡ್ತದೆ. ಸೊ ಇವತ್ತಿನ ಈ ವಿಶೇಷ ದಿನದ ಹೊತ್ತು ನಮ್ಮ ಜೊತೆ ವಿಶೇಷವಾದಂತಹ ಅತಿಥಿಗಳಿದ್ದಾರೆ. ಅವರನ್ನು ಮಾತಾಡಿಸಿ ಈ ವಿಶೇಷವಾದಂತಹ ದಿನವನ್ನು ನಾವು ಸ್ಪೆಷಲಾಗಿ ಆಚರಿಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಅತಿಥಿಯವರನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಪರಪ್ಪುವಿನಲ್ಲಿ ವಿಶೇಷವಾಗಿ ಸಾಮರ್ಥ್ಯ ಇದ್ದಂತಹ ಮಕ್ಕಳನ್ನು ಒಂದುಗೂಡಿಸಿ ಅವರಿಗೆ ಸಾಕಷ್ಟು ಜೀವನ ಕೌಶಲ್ಯಗಳನ್ನು, ಸಾಕಷ್ಟು ಸ್ಕಿಲ್ಗಳನ್ನು ತಿಳಿಸಿಕೊಡ್ತಾ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಮಿಂಚುವ ಹಾಗೆ ಮಾಡಿರುವಂತಹ ವಿಜೇತ ವಿಶೇಷ ಮಕ್ಕಳ ಶಾಲೆ ಇದರ ಡಾಕ್ಟರ್ ಕಾಂತಿ ಹರೀಶ್ ಅವರು ಬಂದಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವ್ರ ಜೊತೆ ವಿಶೇಷ ಸಾಮರ್ಥ್ಯದ ಶಿವಾನಂದ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮ್ಯಾಮ್, ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ. ನಮಸ್ತೆ ಮ್ಯಾಮ್, ಏನು ಅನ್ನಿಸ್ತಾ ಉಂಟು ಇವತ್ತು ಈ ಒಂದು ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ದಿನ, ವಿಶೇಷ ಮಕ್ಕಳನ್ನು ನೀವು ಮೇಲೆ ತರುವಂಥದ್ದು, ಅವರಿಗೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಡುವಂಥದ್ದು, ಅಟ್ ದಿಸ್ ಮೂಮೆಂಟ್ ಏನು ಅನ್ನಿಸ್ತಾ ಉಂಟು ನಿಮಗೆ? ತುಂಬ ಖುಷಿಯಾಗ್ತಿದೆ ಮೇಡಮ್. ಇವತ್ತು ಸ್ಪಂದನ ವಾಹಿನಿಯ ಮೂಲಕ ಒಂದು ಮಕ್ಕಳ ದಿನಾಚರಣೆಗೆ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದಿರಿ. ಹಾಗೆಯೇ ಇವತ್ತು ನಮ್ಮ ವಿಜೇತ ವಿಶೇಷ ಶಾಲೆಯ ಒಂದು ವಿಶೇಷ ಮಗುವಿಗೂ ಕೂಡ ನೀವು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಅವರನ್ನು ಒಂದು ಸಂದರ್ಶನ ಮಾಡುವಂತಹ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದೀರಿ. ಈ ಮೂಲಕ ನಮ್ಮ ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ತಾವು ಪ್ರೋತ್ಸಾಹವನ್ನು ಮಾಡ್ತಾ ಇದ್ದೀರಿ. ಅದಕ್ಕೋಸ್ಕರ ನಾನು ಸ್ಪಂದನ ವಾಹಿನಿಯವರಿಗೆ ಮೊದಲಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಎಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಸ್ಪೆಷಲ್ ಆಗಿ ವಿಶೇಷ ಮಕ್ಕಳಿದ್ದಾರೆ, ಮಾನಸಿಕ ಭಿನ್ನ ಸಾಮರ್ಥ್ಯದವರಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ವಿಶೇಷ ಒಂದು ಪ್ರತಿಭೆಗಳುಳ್ಳಂತಹ ಮಕ್ಕಳಿರ್ಬೋದು, ಅವರಿಗೆಲ್ಲರಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ವೆರಿ ಇಂಪಾರ್ಟೆಂಟ್ಲಿ ಮ್ಯಾಮ್, ಈ ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ನಾವು ಅವರನ್ನು ಮಕ್ಕಳು ಅಂತ ಕನ್ಸಿಡರ್ ಮಾಡಿ ಅವರನ್ನು ಮೇನ್ ಸ್ಟ್ರೀಮಿಗೆ ತಂದು ಅವರಿಗೂ ಒಂದು ಹಬ್ಬದ ಶುಭಾಶಯಗಳನ್ನು ತಿಳಿಸೋದು ಬಹಳ ಇಂಪಾರ್ಟೆಂಟ್ ಅನ್ನಿಸ್ತದೆ ಮ್ಯಾಮ್. ನೀವು ಈ ಒಂದು ಲೈಫಲ್ಲಿ ಈ ಮಕ್ಕಳನ್ನ ಒಂದು ಮೇಲೆ ತರಬೇಕು, ಸ್ಪೆಷಲಿ ಏಬಲ್ಡನ್ನು, ನಾರ್ಮಲ್ ಇರುವವರಿಗಿಂತಲೂ ಸ್ಪೆಷಲಿ ಏಬಲ್ಡನ್ನು ನೀವು ಮೇಲೆ ತರಬೇಕು ಅಂತ ಯಾವಾಗ ನೀವು ಪ್ರಯತ್ನ ಪಟ್ರಿ? ಯಾಕಾಗಿ ನಿಮಗೆ ಈ ಒಂದು ಐಡಿಯಾ ಯೋಚನೆ ಬಂತು? ನಾನು ಪ್ರಾರಂಭದಲ್ಲಿ ಒಂದು ಶಿಕ್ಷಕಿ ಆಗಬೇಕು ಅಂತೇಳಿ ತುಂಬ ಕನಸಿತ್ತು ನನ್ನಲ್ಲಿ. ಆದರೆ ನನಗೆ TCH ಟ್ರೈನಿಂಗ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಸಂದರ್ಭದಲ್ಲಿ ನಾನು CPED PT ಟೀಚರ್ ಟ್ರೈನಿಂಗನ್ನು ಮಾಡಿದೆ. PT ಟೀಚರ್ ಟ್ರೈನಿಂಗ್ ಮಾಡಿ ಒಂದು ಸ್ಪೆಷಲ್ ಸ್ಕೂಲಿಗೆ ಟೀಚರ್ ಆಗಿ ಜಾಯ್ನ್ ಆದೆ. ಆ ನಂತರ ನಾನು ಸ್ಪೆಷಲ್ ಸ್ಕೂಲಿಗೆ ಜಾಯ್ನ್ ಆದಮೇಲೆ ನನಗೆ ಈ ಮಕ್ಕಳ ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳ ಪರಿಚಯ ಆಯಿತು. ಅಲ್ಲಿವರೆಗೆ ನನಗೆ ಈ ಮಕ್ಕಳ ಬಗ್ಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ. ಆ ನಂತರ ಆ ಮಕ್ಕಳ ಒಟ್ಟಿಗೆ ನಾವು ಪ್ರತಿಸ್ಪಂದಿಸಿ ಪ್ರತಿನಿತ್ಯ ಅವರೊಟ್ಟಿಗೆ ಇದ್ದುಕೊಂಡು ಇವರೊಂದು ಮುಗ್ಧ ಹೃದಯದ ಮಕ್ಕಳು, ದೇವರ ಮಕ್ಕಳು ಅನ್ನೋದು ನಮಗೆ ಗೊತ್ತಾಯಿತು. ಇವರಿಗೋಸ್ಕರ ಏನಾದರೂ ಮಾಡಬೇಕು ಅನ್ನೋ ಬಗ್ಗೆ ನಾನು ಯೋಚನೆಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆನಂತರ ಇವರೊಟ್ಟಿಗೆ ನಾವು ಬೆರಿಬೇಕಿದ್ರೆ ನಮಗೆ ಕೂಡ ಇದರದ್ದೇ ಒಂದು ತರಬೇತಿ ಕೂಡ ಬೇಕು. ಅದಕ್ಕೆ ಪ್ರಪ್ರಥಮವಾಗಿ ಒಂದು ಸಣ್ಣ FCDSMR ಅಂತ ಒಂದು 6 ಮಂತ್ ಕೋರ್ಸ್ ಇದೆ. ಆ ಒಂದು ಕೋರ್ಸನ್ನು ಮಂಗಳೂರು ಸೈಂಟ್ ಆಗ್ನೆಸ್ಸಲ್ಲಿ ಮುಗಿಸ್ಕೊಂಡು ಈ ಮಕ್ಕಳಿಗೋಸ್ಕರ ಸೇವೆಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಂತರದ ದಿನಗಳಲ್ಲಿ ಬೇರೆ ಒಂದು ಶಾಲೆಯಲ್ಲಿ ಸ್ಪೆಷಲ್ ಸ್ಕೂಲಲ್ಲಿ ಕೂಡ 13 ವರ್ಷ ಪ್ರಿನ್ಸಿಪಲ್ ಆಗಿ ಕಾರ್ಯವನ್ನು ನಿರ್ವಹಿಸಿದೆ. ಆ ನಂತರ ನಾನು ಆ ಕೆಲಸವನ್ನು ನಿರ್ವಹಿಸ್ತಿದ್ದಂತಹ ಸಂದರ್ಭದಲ್ಲಿ ಸರ್ಕಾರ ಒಂದು ರೂಲನ್ನು ಜಾರಿಗೆ ತಂದಿತ್ತು. 25 ವರ್ಷದ ಮೇಲ್ಪಟ್ಟಂತಹ ಮಕ್ಕಳಿಗೆ ಸರ್ಕಾರ ಅನುದಾನವನ್ನು ನಿಲ್ಲಿಸಿದ್ರು. ಅಂಥ ಸಂದರ್ಭದಲ್ಲಿ ನಾನು ಕೂಡ ಕೆಲಸ ಮಾಡ್ತಿದ್ದಂಥ ಸಂಸ್ಥೆಯವರು ಮತ್ತು ಬೇರೆ ಕೆಲವೆಲ್ಲ ಸಂಸ್ಥೆಯವರು 25 ವರ್ಷದ ಮೇಲ್ಪಟ್ಟ ಈ ವಿಶೇಷ ಮಕ್ಕಳು ಏನಿದ್ದಾರೆ ಅವರನ್ನು ಮನೆಗೆ ಕಳಿಸಿದರು. ಆಗ ನಮ್ಮಲ್ಲಿರುವಂತಹ ಈ ಶಿವಾನಂದ ಎನ್ನುವ ವಿದ್ಯಾರ್ಥಿ ನನ್ನ ಕಾಲು ಹಿಡಿದು ಕೂಗಿದ್ದಾನೆ, ಟೀಚರ್ ನನಗೆ ಶಾಲೆಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡಿ, ನಾನು ಬುತ್ತಿ ತರ್ತೇನೆ, ನನಗೆ ಊಟ ಹಾಕಬೇಡಿ, ದಯವಿಟ್ಟು ನಮಗೆ ಶಾಲೆಗೆ ಬರಲಿಕ್ಕೆ ಬಿಡಿ ಟೀಚರ್ ಅಂತೇಳಿ. ಹಾಗೆ ಅವನ ಕಣ್ಣೀರಿಗೆ ಪ್ರತಿಸ್ಪಂದಿಸಿ ನಾವು ಇವತ್ತು ವಿಜೇತ ವಿಶೇಷ ಶಾಲೆ ಪ್ರಾರಂಭ ಮಾಡಿದೆ ಅಂತ ಹೇಳಿದರೆ ಖಂಡಿತವಾಗಿ ತಪ್ಪಲ್ಲ. ಓಕೆ, ಸೊ ಈ ಒಂದು ಸರ್ಕಾರದೊಂದು ದೊಡ್ಡ ಹೊಡೆತ ಅಂತಲೇ ಹೇಳ್ಬೋದು. 25 ವರ್ಷ ಮೀರಿದ ವರ್ಷದ ಒಂದು ಗಡುವೆ ಹಾಕಬಾರ್ದು ನಾವು ಇಂಥ ಮಕ್ಕಳಿಗೆ. ಯಾಕೆ ಹೇಳಿದ್ರೆ ಇವರಿಗೆ 25 ವರ್ಷ ದೈಹಿಕವಾಗಿ
ವಯಸ್ಸಾಗಿರ್ಬೋದು 25 ವರ್ಷ, ಮಾನಸಿಕವಾಗಿ ಇವರು 2, 3, 4 ವರ್ಷದ ಮಕ್ಕಳ ರೀತಿಯಲ್ಲಿ ಇರ್ತಾರೆ. ಆದ್ರಿಂದ ಅವರಿಗೆ ಅವರ ಜೀವನ ಪೂರ್ತಿ ತರಬೇತಿಯ ಅವಶ್ಯಕತೆ ಇದೆ. ಅವರು ಇನ್ನೊಬ್ಬರನ್ನ ಸ್ವಾವಲಂಬಿಯಾಗಿ ಇನ್ನೊಬ್ಬರನ್ನ ಅವಲಂಬಿಸೇ ಇರ್ತಾರೆ ಅವರು. ಹಾಗಿರುವಾಗ ಅವರಿಗೆ ನಮಗೆ ನಮ್ಮ ಮಾರ್ಗದರ್ಶನ ತರಬೇತಿಯ ಅವಶ್ಯಕತೆ ಖಂಡಿತ ಇದೆ. ಅವರನ್ನು ನಾವು ಮನೆಯಲ್ಲೇ ಕುತ್ಕೊಳಿಸಿದ್ರೆ ಅವರು ಖಂಡಿತವಾಗಿ ಮೂಲೆ ಗುಂಪಾಗ್ತಾರೆ. ಅವ್ರು ಏನು ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದಿಲ್ಲ. ಅಂತ ಸಂದರ್ಭದಲ್ಲಿ ಅವರು ಮತ್ತು ಒಂದು ಆಗುವಂತ ಒಂದಷ್ಟು ಅಭಿವೃದ್ಧಿ ಕೂಡ, ಮೆಂಟಲ್ ಅಭಿವೃದ್ಧಿಯೂ ಕೂಡ ಅಲ್ಲಿಗೆ ಕುಂಠಿತ ಆಗುತ್ತೆ. ಸೊ ಮ್ಯಾಮ್, ಈ ಒಂದು ಶಾಲೆ ಅಂತ ಹೇಳಿ ಬಂದಾಗ ನಿಮ್ಮ ಜೊತೆ ಸಾಕಷ್ಟು ವಿದ್ಯಾರ್ಥಿಗಳಿದೆ, 100ರ ಸಂಖ್ಯೆ ದಾಟಿರುವಂಥದ್ದು. ಸೊ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಷ್ಟು ಮಕ್ಕಳು ಹೇಗೆ ನಿಮ್ಮಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು? ಸಾಕಷ್ಟು ಸ್ಕೂಲ್ಸ್ಗಳಿರುವಂಥದ್ದು ಈಗ ಆದರೂ ಕೂಡ. ಅದೇ ಈಗ 25 ವರ್ಷದ ಮೇಲ್ಪಟ್ಟಂತಹ ಮಕ್ಕಳಿಗೆ ನಾವು ಪ್ರಥಮವಾಗಿ ವಿಜೇತ ವೃತ್ತಿ ಶಿಕ್ಷಣ ತರಬೇತಿ ಸಂಸ್ಥೆ ಅಂತೇಳಿ ಪ್ರಾರಂಭಿಸಿದ್ದು. 25 ವರ್ಷದ ಮೇಲ್ಪಟ್ಟಂತಹ ಮಕ್ಕಳಿಗೆ ವೃತ್ತಿ ಶಿಕ್ಷಣ ತರಬೇತಿ ಸಂಸ್ಥೆ ಅಂತ ಇರುವುದು ಕೆಲವು ಕಡೆಗಳಲ್ಲಿ ಮಾತ್ರ ಲಿಮಿಟೆಡ್ ಇದೆ. ಅದರಿಂದಾಗಿ ನಮಗೆ ರಾಜ್ಯದ ವಿವಿಧ ಕಡೆಗಳಿಂದ ನಮಗೆ ಒಂದು ತುಂಬ ಜನ ಕರೆ ಮಾಡಿ, ಈ ಥರ ನಮ್ಮ ಮಕ್ಕಳಿದ್ದಾರೆ, ಅಡ್ಮಿಷನ್ ಮಾಡ್ಕೊಳ್ತೀರಾ ಅಂತೇಳಿ ನಮಗೆ ಕರೆ ಮಾಡಿ ಎಲ್ಲ ಕೇಳಿಕೊಂಡ್ರು. ಆ ಮೂಲಕ ನಮ್ಮ ಶಾಲೆಗೆ ಅವರು ಅಡ್ಮಿಷನನ್ನು ಮಾಡಿದ್ದಾರೆ. ಮತ್ತು ನಾನು ಉಡುಪಿ ಜಿಲ್ಲೆಯ ವಿಶೇಷ ಶಿಕ್ಷಕೇತರರ ಸಂಘದ ಒಂದು ಅಧ್ಯಕ್ಷ ಕೂಡ ಆಗಿದ್ದೇನೆ. ಕಳೆದ 5 ವರ್ಷಗಳಲ್ಲಿ 3 ಬಾರಿ ಆಯ್ಕೆಯಾಗಿ 3ನೇ ವರ್ಷದಲ್ಲಿ ನಾನು ಈ ವಿಶೇಷ ಶಾಲೆಯ ಒಂದು ಅಧ್ಯಕ್ಷೆಯಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಹಾಗಿರುವಾಗ ಹೆಚ್ಚಿನವರಿಗೆ ಪರಿಚಯ ಇದೆ. ಅದರಿಂದಾಗಿ ಹಲವಾರು ಜನ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಇವತ್ತು ನಮ್ಮ ಸಂಸ್ಥೆಯಲ್ಲಿ 70 ಮಾನಸಿಕ ಭಿನ್ನ ಸಾಮರ್ಥ್ಯದ ವಿದ್ಯಾರ್ಥಿಗಳು ತರಬೇತಿಯನ್ನು ಪಡಿತಾ ಇದ್ದಾರೆ. ಅದರಲ್ಲಿ 30 ವಿದ್ಯಾರ್ಥಿಗಳಿಗೆ ನಾವು ವಸತಿ ನಿಲಯದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಅಲ್ಲೇ ಉಳ್ಕೊಂಡು ಹೌದು, ಹಾಸ್ಟೆಲ್ ಕಟ್ಟಡ ಕೂಡ ಬೇರೆ ಬಾಡಿಗೆಗಾಗಿ ಪಡೆದುಕೊಂಡು, ಈಗ ನಾವು ಶಾಲೆ ಕಟ್ಟಡ ಏನಿದೆ ಅಥವಾ ವಸತಿ ನಿಲಯದ ಕಟ್ಟಡ ಏನಿದೆ ಎಲ್ಲವೂ ಬಾಡಿಗೆದ್ದೆ. 2 ಕಟ್ಟಡ ಕೂಡ ಬಾಡಿಗೆಯಲ್ಲಿರುವಂಥದ್ದು. ಬಾಡಿಗೆಗೆ ಪಡೆದುಕೊಂಡು ನಾವು ಈ ಮಕ್ಕಳಿಗೆ ಶಾಲೆ ಮತ್ತೆ ವಸತಿ ನಿಲಯವನ್ನ ಯಾವುದೇ ರೀತಿಯಲ್ಲಿ ಸರ್ಕಾರದ ಒಂದು ಅನುದಾನ ಇಲ್ಲದೆ, ಹಂಗು ಅಂತಲೇ ಹೇಳ್ಬೋದು, ಹಂಗಿಲ್ಲದೆ ಅಂದ್ರೆ ಮೇಡಮ್, ಈಗ ನಾವು ಶಾಲೆ ಪ್ರಾರಂಭ ಮಾಡಿದ್ದೇವೆ. ಪ್ರಥಮವಾಗಿ 25 ವರ್ಷದ ಮೇಲ್ಪಟ್ಟಂತಹ ಮಕ್ಕಳಿಗೆ ಶಾಲೆಯನ್ನು ಪ್ರಾರಂಭ ಮಾಡಿದ್ದು. ಆ ನಂತರ ಅದು June 1, 2016ಗೆ ಸ್ಟಾರ್ಟ್ ಮಾಡಿದ್ದು, ಅಬೌಟ್ 25 ಇಯರ್ಸ್ ಮಕ್ಕಳಿಗೆ. ಆ ನಂತರ October 24, 2016ಗೆ ನಾವು ವಿಶೇಷ ಶಾಲೆಯನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ. 25 ವರ್ಷದ ಒಳಗಿನ ಮಕ್ಕಳಿಗೂ ಕೂಡ ಶಾಲೆಯನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು 70 ಮಕ್ಕಳಿದ್ದಾರೆ. ಅದರಲ್ಲಿ ಅಬೌಟ್ 25 22 ಮಕ್ಕಳಿದ್ದಾರೆ. ಬಿಲೋ 25 48 ಮಕ್ಕಳಿದ್ದಾರೆ. ಈಗ ಬಿಲೋ 25 48 ಮಕ್ಕಳು ಏನಿದ್ದಾರೆ ಅವರಿಗೆ ಸರ್ಕಾರದ ಅನುದಾನ ಸಿಗ್ತದೆ. ಆದ್ರೆ ಯಾವಾಗ ಹೇಳಿದ್ರೆ, ಈಗ ನಾವು ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ ಬೆಂಗಳೂರು ಅಲ್ಲಿಂದ ಮಾನ್ಯತೆ ಪಡ್ಕೊಂಡಿದ್ದೇವೆ. ಮಾನ್ಯತೆ ಪಡ್ಕೊಂಡು 3 ವರ್ಷ ಕಂಪ್ಲೀಟ್ ಆದ್ಮೇಲೆ ನಾವು ಆ ಗ್ರಾಂಟಿಗೆ ಟ್ರೈ ಮಾಡ್ಬೋದು 25 ವರ್ಷದ ಒಳಗಿನವರಿಗೆ. ಹಾಗಾಗಿ ನಾವೀಗ ಗ್ರಾಂಟಿಗೆ 2 ವರ್ಷ ಪರ್ಮಿಷನ್ ಆಗಿ 2 ವರ್ಷ ಕಂಪ್ಲೀಟ್ ಆಗಿ ಈಗ 3ನೇ ವರ್ಷದಲ್ಲಿ ಇದ್ದೇವೆ. ನಾವು 3 ವರ್ಷ ಕಂಪ್ಲೀಟ್ ಆದ್ಮೇಲೆ ನಾವು ಸರ್ಕಾರದ ಅನುದಾನಕ್ಕೆ ಪ್ರಯತ್ನಿಸಬಹುದು. ಆದ್ರೆ 25 ವರ್ಷದ ಮೇಲ್ಪಟ್ಟಂತಹ ಈ ಮಾನಸಿಕ ಭಿನ್ನ ಸಾಮರ್ಥ್ಯದ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ಯಾವತ್ತೂ ಅನುದಾನ ಸಿಗುವುದೇ ಇಲ್ಲ. ಅದಕ್ಕೋಸ್ಕರ ನಾವು ಅದೇ ಕಳೆದ ಬಾರಿ ನನ್ನನ್ನೊಂದು ಪಬ್ಲಿಕ್ ಟಿವಿಯಲ್ಲಿ ಪಬ್ಲಿಕ್ ಹೀರೋ ಆಗಿ ಸೆಲೆಕ್ಟ್ ಮಾಡಿ ಅದರಲ್ಲಿ ಕೂಡ ಒಂದು ನ್ಯೂಸ್ ಪಬ್ಲಿಷ್ ಆಗಿತ್ತು. ಆ ಸಂದರ್ಭದಲ್ಲಿ ಕೂಡ ರಂಗನಾಥ್ ಸರ್ ಕೇಳಿದ್ರು, ಏನು ನಿಮ್ಮ ಆಸ್ಪೆಕ್ಟ್ ಅಂದ್ರೆ ಏನು ನಿಮ್ಮ ಬೇಡಿಕೆ, ಒಂದು ಬೇಡಿಕೆಯನ್ನು ಹೇಳಿ ಅಂತೇಳಿ. ಆವಾಗ ಕೂಡ ನಾನು ಇದನ್ನೇ ಹೇಳ್ಕೊಂಡಿರುವಂಥದ್ದು, 25 ವರ್ಷದ ಮೇಲ್ಪಟ್ಟಗಳ ಒಂದು ಮಕ್ಕಳು ಏನಿದ್ದಾರೆ ಅವರಿಗೆ ವೃತ್ತಿ ಶಿಕ್ಷಣ ತರಬೇತಿ ಸಂಸ್ಥೆ ಮಾಡಲಿಕ್ಕಾಗಲಿ ಅಥವಾ ಇನ್ನಿತರ ಯಾವುದೇ ತರಬೇತಿಯನ್ನು ಕೊಡೋದಕ್ಕಾಗಲಿ ಅವರಿಗೊಂದು ಅನುದಾನ ಅಂತೇಳಿ ಸರ್ಕಾರ ಸಹಕಾರ ಕೊಡಬೇಕು ಅಂತೇಳಿ ಆ ಒಂದು ಅನುದಾನ ಕೊಡುವ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕು ಸರ್ ಅಂತ ಹೇಳಿದ್ದೇವೆ. ಖಂಡಿತ ಪ್ರಯತ್ನ ಮಾಡ್ತೇನೆ ಹೇಳಿದ್ದಾರೆ, ಗೊತ್ತಿಲ್ಲ ಇನ್ನು ನೋಡ್ಬೇಕು ಏನು. ಮ್ಯಾಮ್, ಅನುದಾನ ಬಂದರೂ ಕೂಡ ಬಹಳ ಒಂದು ದೊಡ್ಡ ಅಮೌಂಟನ್ನು ನಾವು ಎಕ್ಸ್ಪೆಕ್ಟ್ ಮಾಡುವ ಹಾಗಿಲ್ಲ. ಸೊ ಈ ನಿಟ್ಟಿನಲ್ಲಿ ಈ ಸ್ಪೆಷಲಿ ಏಬಲ್ಡ್ ಮಕ್ಕಳ ಸ್ಕಿಲ್ ಡೆವಲಪ್ಮೆಂಟಿಗೋಸ್ಕರ ಬಜೆಟಲ್ಲಿ ಅನುದಾನ ಎತ್ತಿಡಬೇಕು ಅಂತ ಏನಾದರೂ ಒಂದು ಯೋಚನೆ, ಪ್ಲಾನಿಂಗ್ ಹೇಳುವ ಇದರಲ್ಲಿದ್ದೀರಾ? ಅಲ್ಲ, ಅದೇ ಈಗ ವಿಶೇಷ ಮಕ್ಕಳಿಗೆ ಇದು ಶಿಕ್ಷಣಕ್ಕೋಸ್ಕರನೇ ಬಜೆಟ್ ಅಲ್ಲಿ ಇಟ್ಟಿದ್ದಾರೆ. ಯಾರು 25 ವರ್ಷದ ಒಳಗಿನವರಿಗೆ. ಹೌದು, ವಿಶೇಷ ಶಾಲೆಗಳಿಗೆ ಅಂತೇಳಿ ಒಂದು ಅನುದಾನವನ್ನು ಇಟ್ಕೊಂಡಿದ್ದಾರೆ. ಅದರಲ್ಲಿ ಮಕ್ಕಳಿಗೆ ಸ್ಕಿಲ್ ಡೆವಲಪ್ಮೆಂಟಿಗೆ ಅವರ ಟ್ರೈನಿಂಗ್ ಏನು ಬೇಕಿದೆ, ವಿಶೇಷ ಶಿಕ್ಷಣ ಏನಿದೆ, ಅವರಿಗೆ ಅವಶ್ಯಕವಿರುವಂತಹ ತರಬೇತಿ, ಅದಕ್ಕೆ ಬೇಕಾದಂತಹ ರೀತಿಯಲ್ಲೇ ಆ ಒಂದು ಬಜೆಟನ್ನು ಇಟ್ಟಿದ್ದಾರೆ. ಅದೇ 25 ವರ್ಷದ ಮೇಲ್ಪಟ್ಟವರಿಗೂ ಕೂಡ ಅದೇ ರೀತಿ ಇಡಬೇಕು ಇನ್ನು ಮುಂದೆ ಅಂತೇಳಿ ನಾವು ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಈ ಒಂದು ಏಜ್ ಡಿಸ್ಕ್ರಿಮಿನೇಷನ್ ಈ ಮಕ್ಕಳ ವಿಚಾರದಲ್ಲಿ ಹಾಕಬಾರದು. ಒಳ್ಳೆ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರಿ ಮ್ಯಾಮ್. ಯಾಕೆ ಹೇಳಿದ್ರೆ
ಆಗ್ಲೇ ನೀವು ಹೇಳಿದಾಗೆ ದೇಹಕ್ಕೆ ಮಾತ್ರ ಏಜ್ ಆಗಿರ್ತಾರೆ, ಮನಸ್ಸಿಗಲ್ಲ. ನೀವು CP.Ed ಅನ್ನ ಮಾಡಿ ಈ ಒಂದು ಇದಕ್ಕೆ ಎಂಟ್ರಿ ಆಗಿರುವಂಥದ್ದು, ವಿಶೇಷ ಮಕ್ಕಳ ಜೊತೆ ಒಡನಾಟವನ್ನು ಪ್ರಾರಂಭಿಸಿದಂಥದ್ದು ಅಂತ. ಮ್ಯಾಮ್, ನಿಮ್ಮ ಸ್ಕೂಲ್ನಲ್ಲಿ ಈ ಟೀಚಿಂಗ್ ಟೆಕ್ನಿಕ್ಸ್ ಏನು, ಯಾವ್ಯಾವ ರೀತಿಯಲ್ಲಿ ಕಲಿಸ್ಕೊಡ್ತೀರಾ ಮಕ್ಕಳಿಗೆ? ಅದೇ, ಈಗ ಸ್ಪೆಷಲ್ ಸ್ಕೂಲಲ್ಲಿ ನಾವು ಟೀಚ್ ಮಾಡಬೇಕಿದ್ರೆ ಅದರದೇ ಒಂದು ತರಬೇತಿ ಇದೆ ಮೇಡಮ್, DSCMR ಅಂತೇಳಿ, ಡಿಪ್ಲೊಮಾ ಇನ್ ಸ್ಪೆಷಲ್ ಎಜುಕೇಷನ್ ಫಾರ್ ಮೆಂಟಲ್ ರಿಟಾರ್ಡೇಷನ್. 2 ವರ್ಷದ ತರಬೇತಿ ಅದು. ಇಲ್ಲಿ ಮಂಗಳೂರಲ್ಲಿ ಸೈಂಟ್ ಆಗ್ನೆಸಲ್ಲಿ ಇದೆ. ಈಗ ಅನುದಾನ ಸಿಕ್ಕಿದಂಥ ಶಾಲೆಗಳಲ್ಲಿ ಆ ಒಂದು ಸ್ಪೆಷಲ್ ಎಜುಕೇಟರ್ ಯಾರಿದ್ದಾರೆ ಟ್ರೈನಿಂಗ್ ಆದವರು, ಅವರನ್ನೇ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಬೇಕು. ಅವರೊಂದು 2 ವರ್ಷದಲ್ಲಿ ಟೆಕ್ನಿಕ್ಕನ್ನು ಕಲ್ತಿರ್ತಾರೆ. ವಿಶೇಷ ಮಕ್ಕಳಿಗೆ ಯಾವ ರೀತಿ ನಾವು ಕಲಿಸ್ಬೋದು ಅನ್ನೋ ಬಗ್ಗೆನೇ ತರಬೇತಿ ಪಡೆಯಿರುವಂಥದ್ದು. ಈಕ್ವಲ್ D.Ed ಅದು. ಈಗ ನಾರ್ಮಲ್ ಟೀಚರ್ಸ್ ನಾರ್ಮಲ್ ಸ್ಕೂಲಲ್ಲಿ ಯಾವ ಥರ ಕಲಿಸಬೇಕು ಅಂತೇಳಿ D.Ed ಟ್ರೈನಿಂಗ್ ಇದೆ, ಅದೇ ಥರ ಇದು ಒಂದು DSMR. ಹಾಗೆ ಇನ್ನು ಅದರ ಮೇಲೆ ಹಂತದಲ್ಲೂ ಕೂಡ ಎಜುಕೇಷನ್ ಇದೆ, ಸ್ಪೆಷಲ್ B.Ed ಅಂತೇಳಿ ಇದೆ. ಸ್ಪೆಷಲ್ B.Ed ಇನ್ MR ನಾನು ಕೆಲಸ ಮಾಡ್ತಾ ಇದ್ದ ಹಾಗೆ ಓಪನ್ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಮಾಡಿದೆ. ಡಿಗ್ರಿ ಮಾಡಿ ಆಮೇಲೆ ಸ್ಪೆಷಲ್ B.Ed ಕೂಡ ಮಾಡಿದೆ. ನನಗೆ ಸ್ಟೇಟಲ್ಲಿ 10th ರ್ಯಾಂಕು ಕೂಡ ಬಂತು ಈ ಸ್ಪೆಷಲ್ B.Ed ಇನ್ MR ಅಲ್ಲಿ. ನಂತರ ಮಕ್ಕಳ ಒಂದು ಮನೋಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಂಡು ಅವರಿಗೆ ಟೀಚಿಂಗ್ ಮಾಡ್ತೇವೆ. ಇವಾಗ ಅವರ IQ ಲೆವೆಲನ್ನು ಸೈಕ್ಯಾಟ್ರಿಸ್ಟ್ ಮೂಲಕ ನಾವು ಒಂದು ಕನ್ಫರ್ಮ್ ಮಾಡ್ಕೊಂಡಿರ್ತೇವೆ, IQ ರಿಪೋರ್ಟನ್ನು ಪಡೆದುಕೊಂಡಿರ್ತೇವೆ. IQ ಲೆವೆಲಿಗೆ ಸರಿಯಾಗಿ ಅವರನ್ನು ಗ್ರೂಪ್ ಡಿವೈಡ್ ಮಾಡ್ತೀವಿ, ನಾವು ಕ್ಲಾಸ್ ವೈಸ್ ಮಾಡ್ತೀವಿ. ಪ್ರೈಮರಿ, ಸೆಕೆಂಡರಿ, ಪ್ರೀ ವೊಕೇಶನಲ್ ಆ ಥರದಲ್ಲಿ. ಇವರಿಗೆ ನಾವು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಆ ಥರ ಕ್ಲಾಸ್ ವೈಸ್ ನಾವು ಖಂಡಿತವಾಗಿ ಕೊಡೋದಿಲ್ಲ. IQ ಲೆವೆಲಿಗೆ ಸರಿಯಾಗಿ ಗ್ರೂಪನ್ನು ಡಿವೈಡ್ ಮಾಡಿ ಒಂದೇ IQನ ಒಂದು 7 ಮಕ್ಕಳನ್ನು ಒಟ್ಟು ಸೇರಿಸಿಕೊಂಡು ನಾವು ಅವರಿಗೆ ತರಬೇತಿಯನ್ನು ಕೊಡುವಂಥದ್ದು. ಸ್ಟಾರ್ಟಿಂಗಲ್ಲಿ ಯಾವ ಮಕ್ಕಳು ಕೂಡ ಸ್ಪೆಷಲ್ ಸ್ಕೂಲಿಗೆ ಅಡ್ಮಿಷನ್ ಆಗಿ ಬಂದಾಗ ಅವರಿಗೆ ನಾವು ಕಲಿಸುವಂಥದ್ದು ವೈಯಕ್ತಿಕ ಸ್ವಚ್ಛತೆ. ಓಕೆ, ಅವರಿಗೆ ಅದು ಯಾವುದು ಗೊತ್ತಿರೋದಿಲ್ಲ. ಈಗ ಅವರವರ ಕೆಲಸ ಮಾಡುವಂಥದ್ದು, ವೈಯಕ್ತಿಕ ಕೌಶಲ್ಯ, ವೈಯಕ್ತಿಕ ಸ್ವಚ್ಛತೆ. ಈಗ ಬ್ರಷಿಂಗ್ ಮಾಡುವಂಥದ್ದು ಅಥವಾ ಕೋಮಿಂಗ್ ಮಾಡುವಂಥದ್ದು ಅಥವಾ ಬಟ್ಟೆ ಹಾಕೊಳ್ಳುವಂಥದ್ದು, ಬಟನ್ ಹಾಕುವಂಥದ್ದು, ಜಿಪ್ ಹಾಕುವಂಥದ್ದು, ಶೂಸ್ ಹಾಕುವಂಥದ್ದು, ಈ ರೀತಿ ಅದೆಲ್ಲ ಯಾವ ಇದು ಸಹ ಅವರ ವೈಯಕ್ತಿಕ ಕೆಲಸಗಳನ್ನು ಮಾಡಿಕೊಳ್ಳುವಂತಹ ಕೌಶಲ್ಯ ಅವರಿಗೆ ಗೊತ್ತಿರೋದಿಲ್ಲ. ಆ ಸಂದರ್ಭದಲ್ಲಿ ನಾವು ಅವರಿಗೆ ಪ್ರಥಮವಾಗಿ ಆ ಒಂದು ಕೌಶಲ್ಯವನ್ನು ಅವರಿಗೆ ಹೇಳಿಕೊಡುವಂಥದ್ದು. ಹೌದು, ನಮಗೆ ಈಗ MDPS ಅಂತ ಸಿಲೆಬಸ್ ಕೂಡ ಇದೆ, ಬೇರೆ ಬೇರೆ ಸಿಲೆಬಸ್ ಇರ್ತದೆ. ಅದರಲ್ಲಿ ನಾವು ಬೇಸಿಕ್ MR ಅಂತ ಇದೆ, MDPS ಅಂತ ಇದೆ, ಉಪನಯನ ಅಂತ ಹೇಳಿದೆ. ಇದೊಂದು ಮಕ್ಕಳಿಗೆ ಟೂಲ್ಸ್ ಅದು ಹೇಳಿಕೊಡುವಂಥದ್ದು. ಅದರಲ್ಲಿ ನಾವು ನಮ್ಮ ಶಾಲೆಯಲ್ಲಿ MDPS ಅಂತ ಫಾಲೋ ಮಾಡ್ತಾ ಇದೆ, ಮೆಡ್ರಾಸ್ ಡೆವಲಪ್ಮೆಂಟ್ ಪ್ರೋಗ್ರಾಮಿಂಗ್ ಸ್ಕೇಲ್ ಅನ್ನುವ ಒಂದು ಸಿಲೆಬಸನ್ನು ತಗೊಂಡು ಅದರಲ್ಲಿ ಬೇರೆ ಬೇರೆ ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ, ಈಗ ತಲೆಬಾಚುವುದಾದರೆ ಅಥವಾ ಒಂದೊಂದು ಅವರಿಗೇನು ವೈಯಕ್ತಿಕ ಕೌಶಲ್ಯಗಳು ಗೊತ್ತಿರಬೇಕು ಅದಕ್ಕೆ ಸಂಬಂಧಪಟ್ಟಂಥ ಗೋಲ್ಸ್ಗಳಿದೆ. ಅದನ್ನು ನಾವು ತೆಗೆದುಕೊಳ್ತೇವೆ. ಫಸ್ಟ್ ಅದನ್ನು ತೆಗೆದುಕೊಂಡು 3 ತಿಂಗಳಿಗೆ ಒಂದು ಗೋಲನ್ನು ತೆಗೆದುಕೊಂಡು ಒಂದು ಕೌಶಲ್ಯವನ್ನು ಹೇಳಿಕೊಡುವಂಥದ್ದು. ಈಗ ಉದಾಹರಣೆಗೆ ನಾವು ಒಂದು ಬ್ರಷಿಂಗ್ ಮಾಡುವಂಥದ್ದು ತೆಗೆದುಕೊಂಡ್ರೂ ಕೂಡ ಅದನ್ನು ನಾವು ಡೈರೆಕ್ಟಾಗಿ ಅವರಿಗೆ ಕೈಯಲ್ಲಿ ಹಿಡಿದು ಬ್ರಷ್ ಹಿಡ್ಕೊಂಡು ಈ ಥರ ಬ್ರಷ್ ಮಾಡೋದು ಅಂತ ನಾರ್ಮಲ್ ಮಕ್ಕಳಿಗೆ ಹೇಳಿದರೆ ಇವರಿಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ನಾವು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಡಿವೈಡ್ ಮಾಡ್ತೇವೆ, ವಿಂಗಡಣೆ ಮಾಡ್ತೇವೆ. ಒಂದು ಬ್ರಷಿಂಗ್ ಪಾಯಿಂಟನ್ನು ತಗೊಂಡು ಅದರಲ್ಲಿ ಅವರು ಪೇಸ್ಟನ್ನು ಗುರುತಿಸುವಂಥದ್ದು, ಐಡೆಂಟಿಫೈ ಮಾಡುವಂಥದ್ದು, ಅದರ ಕ್ಯಾಪನ್ನು ತೆಗೆಯುವಂಥದ್ದು, ಮತ್ತು ಬ್ರಷನ್ನು ಐಡೆಂಟಿಫೈ ಮಾಡುವಂಥದ್ದು, ಬ್ರಷ್ ಮತ್ತು ಪೇಸ್ಟನ್ನು ಹತ್ತಿರ ತರುವಂಥದ್ದು, ಬ್ರಷ್ ಪೇಸ್ಟನ್ನು ಹಿಂಡುವಂಥದ್ದು, ಆ ಥರ ಡಿವೈಡ್ ಮಾಡಿ ಹೇಳಿಕೊಡುವಂಥದ್ದು. ಹಂತ ಹಂತವಾಗಿ ವಿಭಜಿಸಿ ಅದರಿಂದ ಆ ಸ್ಟೆಪ್ಪನ್ನು ನಾವು ಅವರಿಗೆ ಹೇಳಿಕೊಡ್ತಾ ಬರ್ತೇವೆ. ಸ್ಪೆಷಲ್ ಸ್ಕೂಲಲ್ಲಿ ಎಲ್ಲ ಟೀಚರ್ಸ್ ಅದೇ ಥರ ಒಂದು ಟ್ರೈನಿಂಗ್ ಕೊಡ್ತೇವೆ. ಮತ್ತು ಅದಕ್ಕೆ ಅವರಿಗೆ ಪ್ರಾಕ್ಟಿಕಲ್ ಆಗಿ ಮಾಡಿಸಬೇಕು. ಆಮೇಲೆ ಅದಕ್ಕೆ ಬೇಕಾದಂತಹ ಐಟಮ್ಸ್ಗಳು ಅವರ ಎದುರಲ್ಲಿ ನಾವು ಪಿಕ್ಚರ್ಸ್ಗಳನ್ನೆಲ್ಲ ಇಡ್ತೇವೆ, ಪಿಕ್ಚರನ್ನು ಇಡ್ತೇವೆ, ಒರಿಜಿನಲ್ ಐಟಮ್ಸ್ಗಳನ್ನು ಕೂಡ ಇಡ್ತೇವೆ, ಒಟ್ಟಿಗೆ ನೋಡಿ ಮುಟ್ಟಿ ಕಲಿಸುವಂಥದ್ದು. ಮ್ಯಾಮ್, ನೀವು ಮೊದಲನೇ ಈಗ ಮಾತನಾಡ್ತಾ ಹೇಳಿದ್ರಿ ಒಂದೇ IQ ಲೆವೆಲ್ ಇರುವಂತಹ ಒಂದಿಷ್ಟು ಮಕ್ಕಳನ್ನು ನಾವು ಒಟ್ಟು ಹಾಕಿ ಆನಂತರ ಕಲಿಸ್ಲಿಕ್ಕೆ ಪ್ರಯತ್ನಿಸ್ತೇವೆ. ಮ್ಯಾಮ್, ಈ ಒಂದೇ ರೀತಿಯ IQ ಲೆವೆಲ್ ಇರುವಂಥ ಮಕ್ಕಳು ನಿಮಗೆ ಸಿಗ್ತಾರಾ ಮ್ಯಾಮ್? ಸಾಧಾರಣ ಸಿಗ್ತಾರೆ. ಅದಕ್ಕೆ ನಾವು ಸೈಕ್ಯಾಟ್ರಿಸ್ಟಿಂದ IQ ಲೆವೆಲ್ IQ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡು ಬರ್ಲಿಕ್ಕೆ ಹೇಳಿರ್ತೇವೆ. ಅಲ್ಲಿ ಅವರು ಸೈಕ್ಯಾಟ್ರಿಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರ IQ ಅನ್ನ ಟೆಸ್ಟ್ ಮಾಡುವ ಒಂದು ಮೆಥಡೇ ಇದೆ. ಆ ಮೆಥಡ್ನ ಮೂಲಕ ಅವರಿಗೆ ಎಷ್ಟು ಗೊತ್ತಿದೆ ಎಷ್ಟು ಗೊತ್ತಿಲ್ಲ ಅಂತ ತಿಳ್ಕೊಂಡು ಒಂದು ರಿಪೋರ್ಟ್ ಕೊಡ್ತಾರೆ. ಇವರೊಂದು ಇಷ್ಟು ಮಾಡ್ರೇಟ್ ಲೆವೆಲ್ ಅಲ್ಲಿ ಇದ್ದಾರೆ, ಇವರು ಮೈಲ್ಡ್ ಲೆವೆಲ್ ಅಲ್ಲಿ ಇದ್ದಾರೆ, ಆ ತರ ಮೈಲ್ಡ್, ಮಾಡ್ರೇಟ್, ಸಿವಿಯರ್, ಪ್ರೊಫೌಂಡ್ ಅಂತೇಳಿ ಡಿವೈಡ್ ಮಾಡ್ತಾರೆ. ಆ ತರದಲ್ಲಿ ಡಿವೈಡ್ ಮಾಡಿದ್ರಲ್ಲಿ ಪ್ರೊಫೌಂಡ್ ಇದ್ರೆ ನಾವು ಅವರನ್ನ ಪ್ರೀ ಪ್ರೈಮರಿಗೆನೆ ಹಾಕ್ತೇವೆ. ಅಂದ್ರೆ ಸಣ್ಣ ಕ್ಲಾಸಿಗೆ ಬಂದಾಗ ಅವರಿಗೆ ಬೇಸಿಕ್ ನಾಲೆಜ್ ಯಾವುದು ಗೊತ್ತಿರುವುದಿಲ್ಲ, ಬೇಸಿಕ್ ಇರುವುದಿಲ್ಲ, ಹೌದು, ಮೊದಲನೇ ಹಂತ ಗೊತ್ತಿರುವುದಿಲ್ಲ. ಹೌದು,
ಅದಕ್ಕೋಸ್ಕರ ಅವರನ್ನು ಮೊದಲಿನ ಇದಕ್ಕೆ ನಾವು ತರಗತಿಗೆ ಅಡ್ಮಿಷನ್ ಮಾಡ್ಕೊಳ್ತೇವೆ. ಅದೇ ಕೆಲವು ಮಕ್ಕಳು ಸ್ವಲ್ಪ ಮೈಲ್ಡ್ ಮಾಡ್ರೇಟ್ ಇರುವಂಥವ್ರು ಇರ್ತಾರೆ, ಅವರ ವೈಯಕ್ತಿಕ ಕೌಶಲ್ಯಗಳು ಗೊತ್ತಿರ್ತದೆ, ಅವರಿಗೆ ಸಾಮಾನ್ಯ ಜ್ಞಾನ ಗೊತ್ತಿರೋದಿಲ್ಲ. ಅಂದರೆ ಈಗ ಟೈಮ್ ಕಾನ್ಸೆಪ್ಟ್, ಮನಿ ಕಾನ್ಸೆಪ್ಟ್, ಒಬ್ಬರ ಹತ್ರ ಯಾವ ರೀತಿ ಮಾತಾಡಬೇಕು, ಅವರು ಹೇಳಿದಾಗ ಯಾವ ರೀತಿ ಪ್ರತಿಸ್ಪಂದಿಸಬೇಕು, ಆ ಥರದ್ದೆಲ್ಲ ಗೊತ್ತಿರೋದಿಲ್ಲ. ಅವರ ವೈಯಕ್ತಿಕ ಕೌಶಲ್ಯವನ್ನು ಮಾಡ್ಕೊಂಡಿರ್ತಾರೆ. ಅಂಥ ಮಕ್ಕಳನ್ನು ನಾವು ನೋಡಿಕೊಂಡು ಯಾವ ಕ್ಲಾಸಿಗೆ ಹಾಕ್ಬೋದು, ಅವರ ಲೆವೆಲ್ ಇದೆ ಮಕ್ಕಳು ಯಾರು ಇರ್ತಾರೆ ಅಂತ ಕ್ಲಾಸಿಗೆ ಹಾಕ್ತೇವೆ. IQ ಲೆವೆಲ್ ಒಂದೇ ಇರುವಂತಹ ಮಕ್ಕಳು ಸಿಗ್ತಾರೆ ನಮಗೆ, ಸಾಧಾರಣ ಎವರೇಜ್ ರೇಂಜ್. ಮ್ಯಾಮ್ ಇನ್ನಷ್ಟು ಮಾತನಾಡೋಣ, ಆದರೆ ಚಿಕ್ಕ ಬ್ರೇಕ್ನ ನಂತರ. ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್ನ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ಮಕ್ಕಳ ದಿನಾಚರಣೆಯ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಬನ್ನಿ ನಮ್ಮ ಅತಿಥಿಗಳನ್ನು ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬ್ರೇಕ್ನ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಶಿವಾನಂದ್ ಅವರೇ, ನಮಸ್ತೆ. ನಮಸ್ತೆ. ಹೇಗಾಗ್ತದೆ ಶಾಲೆ? ಶಾಲೆ ತುಂಬಾ ಖುಷಿ ಆಗ್ತದೆ. ಯಾಕೆ ಖುಷಿ ಆಗುತ್ತೆ? ಯಾಕಂದ್ರೆ ಶಾಲೆಗೆ ತುಂಬಾ ಜನ ಬರ್ತಾರೆ. ಶಾಲೆಗೆ ಹೇಳು ಶಾಲೆಗೆ ತುಂಬಾ ಜನ ಬರ್ತಾರೆ. ಬರ್ತ್ಡೇ ಎಲ್ಲ ಆಚರಣೆ ಮಾಡ್ತಾರೆ. ಮತ್ತೆ ಪಾಯಸ, ಪೀಡ್ಸ್ ಇದೆಲ್ಲ ಇಂಥ ಎಲ್ಲ ಕೊಡ್ತಾರೆ. ದಿನಾಲು ಗಮ್ಮತ್ತಾಗ್ತದೆ. ವೆರಿ ಗುಡ್. ನಿಮ್ಗೆ ಶಾಲೆಯಲ್ಲಿ ಏನೆಲ್ಲ ಕಲಿಸಿ ಕೊಡ್ತಾರೆ? ನಮಗೆ ಶಾಲೆಯಲ್ಲಿ ದೀಪಾವಳಿ ಹಣತೆಯನ್ನು ಕಲಿಸಿಕೊಡ್ತಾರೆ ಮಾಡ್ಲಿಕ್ಕೆ. ಮತ್ತೆ ಹೂ ಮಾಡ್ಲಿಕ್ಕೆ, ಮತ್ತೆ ಪಿನೈಲ್, ಸೋಪು, ಪೌಡರ್, ಮತ್ತೆ ಪೇಪರ್ ಕವರ್, ಕ್ಯಾಂಡಲ್, ಹೂಗುಚ್ಚವನ್ನು ಇಂಥ ಹೇಳಿಕೊಡ್ತಾರೆ. ತುಂಬಾ ವಿಷಯಗಳು ಗೊತ್ತಿದೆ ಹಾಗಾದ್ರೆ. ಶಾಲೆಯಲ್ಲಿ ಯಾರಂದ್ರೆ ಇಷ್ಟ ನಿಮ್ಗೆ? ಶಾಲೆಯಲ್ಲಿ ಎಲ್ಲರೂ ಇಷ್ಟ, ಟೀಚರ್, ಮಾಸ್ಟರ್. ಮತ್ತೆ ನನಗೆ ಕಾಂತೇಜಿ ತುಂಬಾ ಇಷ್ಟ. ಯಾಕೆ ಇಷ್ಟ? ಯಾಕೆಂದ್ರೆ ನಾವು ಮೊದಲು ಬೇರೆ ಶಾಲೆ ಹೋಗ್ತಾ ಇದ್ದದ್ದು. ಮತ್ತೆ 25 ವರ್ಷ ಆಗಿದೆ ಅಂತ ಅವರು ನಂಗೆ ಬರೋದು ಬೇಡ ಅಂತ ಹೇಳಿದ್ದಾರೆ. ಆವಾಗ ನಾನು ಮನೆಯಲ್ಲಿದ್ದೆ. ನಮಗೋಸ್ಕರ ಕಾಂತೇಜಿ ಮತ್ತೆ ಬೇರೆ ಶಾಲೆ ಮಾಡಿದ್ದು. ಮತ್ತೆ ನಾನು ಅಲ್ಲಿ ಡೈಲಿ ಶಾಲೆ ಹೋಗ್ತಾ ಇದ್ದೆ, ವಿದ್ಯುತ್ ಶಾಲೆಗೆ. ಆಗ ಖುಷಿ ಆಗ್ತದೆ. ಗುಡ್, ವೆರಿ ಗುಡ್. ಸೊ ನೀವು ಒಳ್ಳೆ ಹಾಡ್ತೀರಿ ಅಂತ ಕೇಳಿದೆ, ಹಾಡ್ತೀರಾ ಒಂದು ಹಾಡು? ಹಾಡ್ತೇನೆ. ಓಕೆ, ಹಾಡಿ. ಅರಳುವ ಹೂಗಳೇ ಆಲಿಸಿರಿ, ಬಾಳೊಂದು ರಾಟ ಮರೆಯದಿರಿ, ಬೆಳಕಿನ ಕಿರಣಗಳೇ ಬಣ್ಣಿಸಿರಿ, ഇരുളിಂದೆ ಬೆಳಕುಂಟು ತೋರಿಸಿರಿ, ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ, ಓ ಮನವೇ ಓ ಮನವೇ ನೀ ಅಳುಕದಿರು, ಮಳೆಯೋ ಬರಸಿಡಿಲೋ ನೀ ನಡೆಯುತ್ತಿರು, ಅರಳುವ ಹೂಗಳೇ ಆಲಿಸಿರಿ, ಬಾಳೊಂದು ರಾಟ ಮರೆಯದಿರಿ, ಆ ಆ ಆ ಆ ಮನಸ್ಸು ಎಂಬ ಕನ್ನಡಿಯು ಒಡೆದು ಹೋಗಬಾರದು, ಬಾಳು ಒಂದು ಗೋಳುವಂತ ಓಡಿ ಹೋಗಬಾರದು, ಯಾರಿಗಿಲ್ಲಿ ನೋವಿಲ್ಲ ಯಾರಿಗಿಲ್ಲಿ ಸಾವಿಲ್ಲ, ಕಾಲ ಕಡೆದ ಹಾಗೆ ಎಲ್ಲ ಮಾಯವಾಗುವಂಥದು, ಉಳಿಬಿಟ್ಟು ಬೀಳುವ ಕಲ್ಲಿ ಶಿಲೆಯಾಗಿ ನಿಲ್ಲುವುದು, ದಿನ ನೋವು ನುಂಗುವ ಜೀವವೇ ನೆಲೆಯಾಗಿ ನಿಲ್ಲುವುದು, ಯಾರಿಗಿಲ್ಲ ಅಲೆದಾಟ ಯಾರಿಗಿಲ್ಲ ಪರದಾಟ, ನಮ್ಮ ಪ್ರತಿ ಕನಸು ಇಲ್ಲಿ ನನಸಾಗು, ಒಳ್ಳೆ ಕಾಲವು ಮುಂದೆ ಇದೆ, ಮನವೇ ಓ ಮನವೇ ನೀ ಕುಕ್ಕದಿರು, ಬೆಟ್ಟ ಬಯಲಿರಲಿ ನೀ ನುಕ್ಕುತ್ತಿರು,
ಅರಳುವವುಗಳೇ ಆಲಿಸಿರಿ, ಬಾಳೊಂದೋರಾಟ ಮರೆಯದಿರಿ, ಬೆಳಕಿನ ಕಿರಣಗಳೇ ಬಣ್ಣಿಸಿರಿ, ഇരുളിಂದೆ ಬೆಳಕುಂಟು ತೋರಿಸಿರಿ, ನೋವು ನಲಿಯುವನ್ನುವುದು ಬಾಳ ರೈಲು ಕಂಬಿಗಳು, ನಡುವೆ ನಮ್ಮ ಈ ಪಯಣ ನಗುತ್ತ ಸಾಗು ಅಗಳಿರುಳು, ಏನೇ ಬರಲಿ ಬಾಳಿನಲಿ ತೇಯ ಒಂದು ಜೊತೆ ಇರಲಿ, ಏಳು ಬೀಳು ಎಲ್ಲ ದಾಟಿ ಹೇಳುತ್ತೀವಿ ನಾವುಗಳು, ಅವಮಾನ ಎಲ್ಲರಿಗುಂಟು ಈ ಲೋಕದ ಸೃಷ್ಟಿಯಲ್ಲಿ, ನಾವೆಲ್ಲರೂ ಎಂದು ಒಂದೇ ಆ ದೇವರ ದೃಷ್ಟಿಯಲ್ಲಿ, ಬಾಳಿಗೊಂದು ಅರ್ಥವಿದೆ ಹೆಜ್ಜೆಗೊಂದು ದಾರಿ ಇದೆ, ನಿನ್ನ ಆತ್ಮಬಲ ನಿನ್ನ ಜೊತೆ ಇರಲು ಆಕಾಶವೇ ಹಂಗೈಲಿ, ಮನವೇ ಓ ಮನವೇ ನೀ ಬದಲಾಗು, ಏನೇ ಸಾಧನೆಗೂ ನೀ ಮೊದಲಾಗು, ಅರಳುವವುಗಳೇ ಆಲಿಸಿರಿ, ಬಾಳೊಂದೋರಾಟ ಮರೆಯದಿರಿ, ಬೆಳಕಿನ ಕಿರಣಗಳೇ ಬಣ್ಣಿಸಿರಿ, ഇരുಳಿಂದೆ ಬೆಳಕುಂಟು ತೋರಿಸಿರಿ. ಥ್ಯಾಂಕ್ ಯು. ವೆರಿ ಗುಡ್. ಬಹಳ ಚೆನ್ನಾಗಿತ್ತು ಹಾಡಿದ್ದು, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಯಾರು ಹೇಳಿಕೊಟ್ರು? ಅದು ನಾನು ಟಿವಿಯಲ್ಲಿ ಕೇಳಿ ಕಲ್ತದ್ದಾ? ವೆರಿ ಗುಡ್. ಹೀಗೆ ಒಳ್ಳೆ ಹಾಡ್ತಾ ಇರಿ, ಆಯ್ತಾ? ಆಯ್ತಾಯ್ತು. ಓಕೆ ಮ್ಯಾಮ್, ಬಹಳ ಸೊಗಸಾಗಿ ಹಾಡಿರುವಂಥದ್ದು. ಹೇಗಿರ್ತಾರೆ ಇವರು ಶಾಲೆಯಲ್ಲಿ? ತುಂಬ ಖುಷಿಯಲ್ಲಿರ್ತಾರೆ. ಅದೇ ಅವನು ಹೇಳಿದ, ಈಗ ಯಾಕೆ ಖುಷಿ ಆಗ್ತದೆ ಅಂತ ಕೇಳಿದರೆ ಎಲ್ಲರೂ ಫ್ರೂಟ್ಸ್ ಕೊಡ್ತಾರೆ, ಸ್ವೀಟ್ಸ್ ಕೊಡ್ತಾರೆ. ಈಗ ಸ್ಪೆಷಲ್ ಸ್ಕೂಲ್ ಅಂತ ಹೇಳಿದರೆ ಅವರಿಗೆ ಕಲಿಯೋದ್ರ ಒಟ್ಟಿಗೆ ಮನೋರಂಜನಾ ಚಟುವಟಿಕೆಗಳು ಕೂಡ ಅತ್ಯವಶ್ಯಕವಾಗಿ ಬೇಕಾಗ್ತದೆ. ಯಾಕೆ ಹೇಳಿದರೆ ಅವರಿಂದ ನಾವು ಹೆಚ್ಚಿನ ಮಟ್ಟದಲ್ಲಿ ಕಲಿಯುವುದನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಖುಷಿಯಾಗಿರಬೇಕು, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರಬೇಕು ಅಂತೇಳಿ. ಆದರೆ ಸ್ವಲ್ಪ IQ ಲೆವೆಲ್ ಒಳ್ಳೆದಿದ್ದಂತಹ ಮಕ್ಕಳು SSLC ಎಕ್ಸಾಮನ್ನು ಕೂಡ ಬರೀತಾರೆ. ಈಗ ಲಾಸ್ಟ್ ಇಯರ್ ನಮ್ಮಲ್ಲಿ ಒಂದು 4 ಮಕ್ಕಳು SSLC ಎಕ್ಸಾಮ್ ಬರ್ದಿದ್ದಾರೆ. ಇವನು ಶಿವಾನಂದ ಎಕ್ಸಾಮ್ ಬರ್ದಿದ್ದಾನೆ, ಅವನು ಬ್ಲೈಂಡ್ ವಿತ್ MR. ಹಾಗೆ ಒಂದು 4-5 ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿದ್ದಾನೆ. ಒಂದು ಸಬ್ಜೆಕ್ಟ್ ಪೆಂಡಿಂಗ್ ಉಳಿದಿದೆ, ಅದನ್ನು ಅವನಿಗೆ ಈ ವರ್ಷ ನಾವು ಪ್ರಯತ್ನ ಮಾಡಿ ಬರೆಸ್ತೇವೆ. ಹಾಗೆ ಬೇರೆ ಒಂದು 4 ಮಕ್ಕಳಿದ್ದಾರೆ, ಒಬ್ಳು ಹುಡುಗಿ ಪಾಸ್ ಆಗಿದ್ದಾಳೆ, ಬೇರೆ ಒಂದು 3 ಮಕ್ಕಳು ಇನ್ನು ಈ ವರ್ಷ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗೆ ಇದು ಬಹಳ ದೊಡ್ಡ ಸಾಧನೆ. 5ರಲ್ಲಿ ಪಾಸ್ ಆಗಿರುವಂಥದ್ದು, ಇದು ನೋಟ್ ವರ್ತಿ ಥಿಂಗ್. ಸೊ ನಿಮಗೆ ಈ SSLC ಕಲಿಬೇಕಾದ್ರೆ ಈ ಪಠ್ಯಕ್ರಮಗಳು ಬೇರೆ ಆಗಿರ್ತದ ಅಥವಾ ಈ ನಾರ್ಮಲ್ ಮಕ್ಕಳು ತಗೊಳ್ಳುವ ಸಿಲೆಬಸ್? ನಾವು ಇದಕ್ಕಿಂತ ಮೊದಲಿಗೆ ಎಕ್ಸಾಮ್ ಕೂತ್ಕೊಳಿಸಿದ್ದೇವೆ, ಅದು ನಾರ್ಮಲ್ ಮಕ್ಕಳ ಜೊತೆಯೇ ಎಕ್ಸಾಮ್ ಕೂತ್ಕೊಳಿಸಿದ್ದು. ಆದರೆ ಸ್ಪೆಷಲ್ ಮಕ್ಕಳಿಗೆ ಅಂತೇಳಿ ಸಬ್ಜೆಕ್ಟ್ ಎಕ್ಸಾಮ್ಷನ್ ಇದೆ. ಈಗ ಬ್ಲೈಂಡ್ ಆದ್ರೆ 6 ಸಬ್ಜೆಕ್ಟ್ ಫುಲ್ ಬರಿಬೇಕು. ಅದೇ ಮೆಂಟಲಿ ಚಾಲೆಂಜ್ ಮಕ್ಕಳು ಮತ್ತೆ ಡೆಫ್ ಅಂಡ್ ಡಮ್ ಆದ್ರೆ ಅವರಿಗೆ 4 ಸಬ್ಜೆಕ್ಟ್ ಮಾತ್ರ ಬರ್ದ್ರೆ ಸಾಕು. ಇಂಗ್ಲಿಷ್ ಮತ್ತೆ ಹಿಂದಿ ಸಬ್ಜೆಕ್ಟ್ ಇದು ಎಕ್ಸಾಮ್ಷನ್ ಇರ್ತದೆ, ಲ್ಯಾಂಗ್ವೇಜ್ ಎಕ್ಸಾಮ್ಷನ್ ಇರ್ತದೆ. ಒಂದು ಕನ್ನಡ ಒಂದು ಬರ್ದ್ರೆ ಸಾಕಾಗ್ತದೆ. ಹಾಗೆ ಮತ್ತೆ ಕ್ವಶನ್ ಪೇಪರ್ ಎಲ್ಲ ನಾರ್ಮಲ್ ಸ್ಕೂಲ್ ನಲ್ಲಿ ಮಕ್ಕಳಿಗೆ ಇರುವಂತದ್ದೇ. ಆದ್ರೆ ನಾವು ಈ ವರ್ಷ ಮಾತ್ರ ಯೂನಿವರ್ಸಿಟಿಯನ್ನ ಚೇಂಜ್ ಮಾಡಿದ್ದೇವೆ. ಬೇರೆ ಒಂದು ಯೂನಿವರ್ಸಿಟಿ ಇದೆ, ಅದರಲ್ಲಿ ಕರ್ನಾಟಕ ಓಪನ್ ಯೂನಿವರ್ಸಿಟಿ ಅಂತ ಹೇಳಿ. ಅದರಲ್ಲಿ ಸ್ಪೆಷಲ್ ಮಕ್ಕಳಿಗೆ ಬೇಕಾದಂತಹ ಒಂದು ಸ್ವಲ್ಪ ಒಂದು ಈಸಿ ಮೆಥಡ್ ಅಲ್ಲಿ ಇರುವಂತಹ ಕ್ವಶನ್ಸ್ ಎಲ್ಲ ಇದೆ. ಅದನ್ನು ಕೂಡ ಬೇರೆಯವರು ಸಹ ಬರೀತಾರೆ. ಸ್ವಲ್ಪ ಈಸಿ ಲೆವೆಲ್ ಕೊಟ್ರೆ ಈಸಿಲಿ ಪಾರ್ ಆಗ್ಬಹುದು, ಒಂದು ಸ್ವಲ್ಪ ಆತಂಕ ಅನ್ನೋದು ಕಮ್ಮಿ ಆಗ್ಬಹುದು. ಹೆಚ್ಚು ಅಂತ ಹೇಳಿದ್ರೆ ಇವರಿಗೆ ಸ್ಪೆಷಲಿ ಮಕ್ಕಳಿಗೆ ಒಂದು ಮೆಂಟಲಿ ಚಾಲೆಂಜರ್ ಮಕ್ಕಳಿಗೆ ಸ್ಪೆಷಲ್ ಆಗಿ ನಾನು ಹೇಳುವಂಥದ್ದು ಒಂದು SLC ಮಾಡ್ಬೋದು. PUC ಎಲ್ಲ ಮಾಡ್ಲಿಕ್ಕೆ ತುಂಬಾ ಕಷ್ಟ ಇದೆ, ಅಂತ ಕೆಲವು ಮಕ್ಕಳು ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಈ ಸಾಕಷ್ಟು ಕಡೆ ನಾವು ನೋಡಿರುವಂಥದ್ದು ಅಥವಾ ಕೇಳಿರುವಂಥದ್ದು, ಬಹಳ ಹುಷಾರಿರ್ತಾರೆ, ಬಟ್ ಸೆಲ್ಫ್ ಸ್ಯಾನಿಟೇಷನ್ ಇರ್ಬೋದು ಅಥವಾ ಬೇರೆ ವಿಚಾರಗಳಲ್ಲಿ ಸ್ವಲ್ಪ ಹಿಂದಿರ್ಬೋದು. ಸೊ ಟೈಪ್ಸ್ ಆಫ್ ಮಕ್ಕಳು ನಮ್ಗೆ ಇದರಲ್ಲಿ ಸಿಗ್ತಾರೆ. ಸೊ ಅದಕ್ಕೋಸ್ಕರ ಈ IQ ಲೆವೆಲ್ ಇರ್ಬೋದು, ಪಠ್ಯಗಳನ್ನು ಕಲಿಸಿಕೊಡುವಂಥದ್ದು ಇರ್ಬೋದು, ಅದ್ರ ಬಗ್ಗೆ ಕೇಳಿದ್ದು. ಮ್ಯಾಮ್, ನಿಮ್ಮ ಶಾಲೆಯಿಂದ ರಾಷ್ಟ್ರೀಯ ಮಟ್ಟದಲ್ಲಿಯೂ ಮಕ್ಕಳು ಗುರುತಿಸ್ಕೊಂಡಿರುವಂಥದ್ದು, ಸೊ ಏನೆಲ್ಲ ಸಾಧನೆ ಮಾಡಿದ್ದಾರೆ ಮ್ಯಾಮ್?
ಅದೇ ಇತ್ತೀಚೆಗೆ ನಮ್ಮಲ್ಲಿಂದ 3 ವಿದ್ಯಾರ್ಥಿಗಳು ಆರಿಫ್, ಇದು ಪ್ರೀತಿ, ಭಾಗ್ಯಶ್ರೀ ಮತ್ತು ಚಿರಂಜನ್ ಎನ್ನುವ ವಿದ್ಯಾರ್ಥಿಗಳು 3 ವಿದ್ಯಾರ್ಥಿಗಳು ಫ್ಲೋರ್ ಹಾಕಿ ಮತ್ತು ಫ್ಲೋರ್ ಬಾಲಿಗೆ ನ್ಯಾಷನಲ್ ಲೆವೆಲ್ಗೆ ಆಯ್ಕೆಯಾಗಿದ್ದಾರೆ. ಹೌದು. ಆ ನಂತರ ಆರಿಫ್ ಅಂತ ಹೇಳುವ ಒಬ್ಬ ವಿದ್ಯಾರ್ಥಿ ಇದ್ದಾನೆ, ಅವನು ನ್ಯಾಷನಲ್ ಲೆವೆಲ್ ಬಾಚಿ ಟೀಮ್ ಗೇಮ್ ಪ್ಲೇಯರ್. ಮತ್ತು ಭಾಗ್ಯಶ್ರೀ ಎನ್ನುವ ವಿದ್ಯಾರ್ಥಿ ಇದ್ದಾಳೆ, ಅವಳು ಕೂಡ ನ್ಯಾಷನಲ್ ಲೆವೆಲ್ ವಾಲಿಬಾಲ್ ಟೀಮ್ ಗೇಮ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದಾಳೆ. ಹಾಗೆ ಇನ್ನೊಬ್ಬ ರಾಘವೇಂದ್ರ ಅನ್ನುವ ವಿದ್ಯಾರ್ಥಿ ಇದ್ದ, ಅವನೀಗ ಇಲ್ಲ. ಅವನು ಕೂಡ ನ್ಯಾಷನಲ್ ಲೆವೆಲ್ ಫುಟ್ಬಾಲ್ ಪ್ಲೇಯರ್, ಹಾಗೆ ನ್ಯಾಷನಲ್ ಲೆವೆಲ್ ಶಟ್ಲ್ ಬ್ಯಾಡ್ಮಿಂಟನ್ ಪ್ಲೇಯರ್ ಕೂಡ. ಅದೇ ರೀತಿ ಇನ್ನು ಈಗ ಸ್ಪೋರ್ಟ್ಸ್ನ ಬಗ್ಗೆ ಅಚೀವ್ಮೆಂಟ್ ಹೇಳೋದಾದರೆ, ಈಗ 2 ವರ್ಷದಿಂದ ನಮ್ಮ ಸಂಸ್ಥೆ ಪ್ರಾರಂಭವಾಗಿಯೇ 2 ವರ್ಷ ಕಂಪ್ಲೀಟ್ ಆಯಿತು, ಈಗ 3ನೇ ವರ್ಷ. ಈ 2 ವರ್ಷದಲ್ಲೂ ಕೂಡ ಇಂಟರ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮಾರ್ಚ್ ಫಾಸ್ಟ್ ಕಾಂಪಿಟಿಷನ್ ಇತ್ತು. ಇಲ್ಲಿ ಲಾಸ್ಟ್ ಇಯರ್ ಅಜ್ಜರಕಾಡು ಸ್ಟೇಡಿಯಂನಲ್ಲಿ ಇತ್ತು ಇಂಟರ್ ಡಿಸ್ಟ್ರಿಕ್ಟ್ ಲೆವೆಲ್. ಅದರಲ್ಲಿ ಇಂಟರ್ ಡಿಸ್ಟ್ರಿಕ್ಟ್ ಲೆವೆಲ್ ಮಾರ್ಚ್ ಫಸ್ಟ್ನಲ್ಲಿ ನಮ್ಮ ಸ್ಕೂಲ್ ವಿದ್ಯಾರ್ಥಿಗಳು 2 ವರ್ಷನೂ ಕೂಡ ಮಾರ್ಚ್ ಫಸ್ಟಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ. ಇದರ ಹಿಂದಿನ ಶ್ರಮವನ್ನ ಒಬ್ಬರು ದೈಹಿಕ ಶಿಕ್ಷಕರಿದ್ದಾರೆ, ಉಮಾಶಂಕರ್ ಸರ್ ಅಂತೇಳಿ. ಅವರು ಮಕ್ಕಳಿಗೆ ಬೇಕಾದಂತಹ ಒಂದು ಕ್ರೀಡಾ ಕ್ಷೇತ್ರದಲ್ಲಿ ಬೇಕಾದಂತಹ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಆಮೇಲೆ ವತ್ಸಲ ಅಂತೇಳಿದ್ದಾರೆ, ಅವರು ಮಕ್ಕಳಿಗೆ ಈ ಥರ ವೊಕೇಶನಲ್ ಟ್ರೈನಿಂಗ್ ಏನು ಹೇಳಿಕೊಡುವಂಥದ್ದು ಅದರದೊಂದು ಜವಾಬ್ದಾರಿಯನ್ನು ತಗೊಂಡು ಅದನ್ನೆಲ್ಲ ಅವರು ಹೇಳಿಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಕರಕುಶಲ ವಸ್ತುಗಳನ್ನು ತಯಾರಿಸುವಂತಹ ಒಂದು ತರಬೇತಿಯನ್ನು ನೀಡ್ತಾ ಇದ್ದಾರೆ. ಮತ್ತು ಸ್ಪೆಷಲ್ ಎಜುಕೇಟರ್ ಆಗಿ ಶ್ವೇತಾ ಅಂತ ಹೇಳಿದ್ದಾರೆ. ಆಮೇಲೆ ಪ್ರಣಮ್ಯ, ಶ್ರೀನಿಧಿ, ಪ್ರತಿಮಾ, ಸುಮಾರು ಜನ ಹೇಳಿಕೊಡ್ಲಿಕ್ಕೆ ಒಂದೊಂದು ವಿಧವನ್ನ. ಮ್ಯಾಮ್, ಇದನ್ನ ತಗೊಳ್ಳುವಾಗ ಮಕ್ಕಳು ಹೇಗೆ ತಗೊಳ್ತಾರೆ, ಹೇಗೆ ಡು ದೇ ವೆಲ್ಕಮ್ ಇಟ್, ಅಥವಾ ಒಂದು ಸ್ವಲ್ಪ ಕಷ್ಟಪಡ್ತಾರಾ ಅಥವಾ ಇಷ್ಟಪಡ್ತಾರಾ? ಹಾಂ, ಕೆಲವು ಮಕ್ಕಳು ಖಂಡಿತವಾಗಿ ಇಷ್ಟಪಟ್ಟು ಮಾಡ್ತಾರೆ. ಅವರಿಗೆ ಬರೆಸೋದು ಓದೋದು ಅಂತ ಹೇಳಿದರೆ ಅಷ್ಟು ಒಂದು ಇಂಟ್ರೆಸ್ಟ್ ಇರೋದಿಲ್ಲ, ಅದನ್ನೇ ಕಷ್ಟಪಟ್ಟು ತಗೊಳ್ಳೋದವರು. ಇಂಥ ಆ್ಯಕ್ಟಿವಿಟೀಸ್ ಏನಿದೆ ಅದರಲ್ಲಿ ಭಾರಿ ಒಂದು ಇಂಟ್ರೆಸ್ಟನ್ನು ತೋರಿಸ್ತಾರೆ ಕೆಲವು ಮಕ್ಕಳು. ಬರೆಯೋದು ಅಂತ ಹೇಳಿದ್ರೇ ಅವರಿಗೆ ಸ್ವಲ್ಪ ಅಷ್ಟು ಆಸಕ್ತಿ ಇರೋದಿಲ್ಲ. ಕೆಲವು ಮಕ್ಕಳು ಪೇರೆಂಟ್ಸ್ ಹೇಳ್ತಾರೆ ನಮಗೆ SLC ಬರೆಸಿ ಮಕ್ಕಳಿಗೆ ಅಂತೇಳಿ, ಆದರೆ ಆ ಮಗುವಿಗೇ ಇಷ್ಟ ಇರೋದಿಲ್ಲ ಕಲೀಲಿಕ್ಕೆ. ಹಾಗಾಗಿ ಅದರಿಂದ ನಾವು ಈ ಥರದೊಂದು ಕರಕುಶಲ ವಸ್ತುಗಳ ವೃತ್ತಿ ತರಬೇತಿ ಅಂತೇಳಿ ಸ್ಟಾರ್ಟ್ ಮಾಡಿದ್ದು. ಈ ಥರ ಒಂದು ಹ್ಯಾಂಡಿಕ್ರಾಫ್ಟ್ ವರ್ಕ್ಗಳನ್ನು ಹೇಳಿಕೊಟ್ರೆ ಅವರು ಬಹಳ ಒಂದು ಆಸಕ್ತಿಯಿಂದ ಕಲಿತಾರೆ. ಮತ್ತು ಒಂದು ಮಗುವಿಗೆ ಕೆಲವು ಸಲ ಎಲ್ಲ ಒಂದು ಮಾಡ್ಕೊಳ್ಳಿಕ್ಕೆ ಶಕ್ತ ಇರುವಂತಹ, ಈಗ ಒಂದು ಕಂಪ್ಲೀಟ್ ಅವನೇ ಪೂರ್ತಿಯಾಗಿ ಮಾಡುವಂತಹ ಮಕ್ಕಳು ಕೆಲವು ಲಿಮಿಟೆಡ್ ಮಾತ್ರ. ಕೆಲವು ಮಕ್ಕಳು ಏನು ಮಾಡ್ತಾರೆ ಅಂತೇಳಿ, ನಾವು ಅದೇ ಹೇಳಿದೆಲ್ಲ ಹಂತ ಹಂತವಾಗಿ ಹೇಳಿಕೊಡ್ತೇವೆ ಅಂತೇಳಿ, ಅದೇನು ವಸ್ತು ತಯಾರಿಸುವಂಥದ್ದು ಇರ್ತದೆ ಅದನ್ನು ಡಿವೈಡ್ ಮಾಡಿ ಅದರಲ್ಲಿ ಕೆಲವು ಸ್ಟೆಪ್ಪನ್ನು ಒಂದು ಮಗು ಮಾಡಿದರೆ ಇನ್ನೊಂದು ಸ್ಟೆಪ್ಪನ್ನು ಮತ್ತೊಂದು ಮಗು ಮಾಡ್ತದೆ. ಆ ಥರ ಒಟ್ಟಿನಲ್ಲಿ ಅವರೇ ಗುಂಪಾಗಿ ಸೇರಿಕೊಂಡು ಆ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಾವು ಅದೇ ಲಾಸ್ಟ್ ಇಯರ್ ಒಂದು ದೀಪಾವಳಿ ಹಣತೆಯನ್ನು ಮಕ್ಕಳು ತಯಾರು ಮಾಡಿದ್ದಾರೆ. ದೀಪಾವಳಿ ಹಣತೆ ತಯಾರು ಮಾಡಿ ಮತ್ತು ಗ್ರೀಟಿಂಗ್ ಕಾರ್ಡನ್ನು, ದೀಪಾವಳಿಗೋಸ್ಕರ ಗ್ರೀಟಿಂಗ್ ಕಾರ್ಡನ್ನು ತಯಾರು ಮಾಡಿರುವಂಥದ್ದು, ಅದನ್ನು ಲಾಸ್ಟ್ ಇಯರ್ ನಾವು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದು. ಆದರೆ ಲಾಸ್ಟ್ ಇಯರ್ ನಮಗೆ ಅಷ್ಟೊಂದು ದೊಡ್ಡ ಮಟ್ಟದ ಪ್ರತಿಸ್ಪಂದನೆ ಏನು ಗೊತ್ತಾಗಲಿಲ್ಲ. ಆದರೆ ಈ ವರ್ಷ ಆ ವಿಡಿಯೋ ಏನು ವೈರಲ್ ಆಯಿತು, ಆ ಲಾಸ್ಟ್ ಇಯರ್ ನಾವು ಟೆಲಿಕಾಸ್ಟ್ ಮಾಡಿದಂತಹ ವಿಡಿಯೋ ಈ ವರ್ಷ ತುಂಬ ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ವೈರಲ್ ಆಯಿತು. ನಮಗೆ ಕರ್ನಾಟಕ ರಾಜ್ಯದಾದ್ಯಂತ ಈ ಒಂದು ದೀಪಾವಳಿ ಹಣತೆಯನ್ನು ನಮ್ಮ ಮಕ್ಕಳು ತಯಾರಿಸಿದ್ದು, ವಿಶೇಷ ಮಕ್ಕಳು ತಯಾರಿಸಿದ್ದು, ಅವರಿಗೆ ಸಪೋರ್ಟನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯದಾದ್ಯಂತ ಎಲ್ಲರೂ ಕಾಲ್ ಮಾಡಿ ಪರ್ಚೇಸ್ ಮಾಡಿದ್ದಾರೆ ಮೇಡಮ್. ನಾವು ಈ ವರ್ಷ 1 ಲಕ್ಷದ ರೂಪಾಯಿಯಷ್ಟು ಮೌಲ್ಯದ ಹಣತೆಯನ್ನು ಇದು ಮಾಡಿದ್ದೇವೆ ಅಂತ ಒಟ್ಟು ರೆಡಿ ಮಾಡಿ. ಆ ದೀಪಾವಳಿ ಸಂದರ್ಭದಲ್ಲಿ ದೀಪಾವಳಿ ಆರಂಭವಾಗುವಾಗ 1 ಲಕ್ಷ ರೂಪಾಯಿ ಹಣತೆ ಎಲ್ಲ ಖಾಲಿ ಆಯಿತು. ಅಷ್ಟೊಂದು ಒಳ್ಳೆ ರೀತಿಯ ಒಂದು ಜನರ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ವಿಶೇಷ ಮಕ್ಕಳು ಮಾಡಿದ್ದು ಅಂತೇಳಿ ಅವರು ಸ್ಪಂದನೆಯನ್ನು ಕೊಟ್ಟಿರುವಂಥದ್ದು. ಅದಕ್ಕೋಸ್ಕರ ನಾನು ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲ ಮ್ಯಾಮ್, ಅವರ ಲೈಫಲ್ಲಿಯೂ ಒಂಥರ ದೀಪಾವಳಿಯೇ ಇದು. ನಮಗೆ ಅವರ ಕೈಯಿಂದ ಮಾಡಿದ ಹಣತೆಯನ್ನು ಕೊಟ್ಟು ನಾವು ಹಣತೆಯನ್ನು ಉರಿಸಿ ಅವರ ಲೈಫಿಗೂ ಬೆಳಕು, ನಮ್ಮ ಲೈಫಿಗೂ ಇದೊಂದು ಬಹಳ ಉತ್ತಮವಾದಂತಹ ಇನಿಸಿಯೇಷನ್ ಮ್ಯಾಮ್. ಈ ದೀಪಾವಳಿಯ ಜೊತೆಗೆ ದೀಪಗಳನ್ನು ತಯಾರಿಸುವ ಜೊತೆಗೆ ಮತ್ತು ಏನೇನೆಲ್ಲ ಹೇಳಿಕೊಡ್ತೀರಿ? ಅದೇ ನಾವು ಕರಕುಶಲ ವಸ್ತುಗಳ ತಯಾರಿಕಾ ತರಬೇತಿ ಅಂತ ಹೇಳಿದ್ರೆ ನಮ್ಮದು ಈಗ ಹೆಚ್ಚಾಗಿ ಹೈಲೈಟ್ ಆಗಿರುವಂಥದ್ದು ದೀಪಾವಳಿ ಹಣತೆ ಮತ್ತೆ ಯಕ್ಷಗಾನ ಶೈಲಿಯ ಒಂದು ಸ್ಮರಣಿಕೆಯನ್ನು ನಮ್ಮ ಮಕ್ಕಳು ಮಾಡ್ತಾರೆ. ಆಮೇಲೆ ಬೇರೆ ಬೇರೆ ರೀತಿಯ ಆರ್ಟಿಫಿಷಿಯಲ್ ಫ್ಲವರ್ಸ್ಗಳನ್ನು ಮಾಡ್ತಾರೆ, ಹೂಗುಚ್ಛಗಳನ್ನು ತಯಾರಿಸುವಂಥದ್ದು ಮತ್ತು ಸಿಂಗಲ್ ಫ್ಲವರ್ಗಳನ್ನು ತಯಾರಿಸುವಂಥದ್ದು. ಅದೊಂದು 4-5 ರೀತಿಯ ಫ್ಲವರ್ಸ್ಗಳನ್ನು ನಮ್ಮ ಮಕ್ಕಳು ತಯಾರಿಸ್ತಾರೆ. ಈಗ ನಮ್ಮ ಮಕ್ಕಳು ಒಂದು ಹೂಗುಚ್ಛವನ್ನು ತಯಾರು ಮಾಡ್ತಾರೆ, ಅದು ನಾವೆಲ್ಲ ನಮ್ಮ ಶಾಲೆಗೆ ಬಂದಂತಹ ಅತಿಥಿಗಳಿಗೆ ಕೊಡ್ತೇವೆ. ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿರುವಂತಹ ಒಂದು ಹೂಗುಚ್ಛವನ್ನ ಅವರು ತಯಾರು ಮಾಡ್ತಾರೆ. ಇದರ ಜೊತೆಯಲ್ಲಿ ಫಿನೈಲ್, ಸೋಪ್ ಪೌಡರ್, ಸೋಪ್ ವಾಟರ್, ಸರ್ಪ್ ಪೌಡರ್,
ಇದೆಲ್ಲ ಒಂದು ಕೆಮಿಕಲ್ ಐಟಮ್ಸನ್ನು ತಯಾರಿಸುವಂತಹ ಒಂದು ತರಬೇತಿಯನ್ನು ನಾವು ಈಗಾಗಲೇ ನಮ್ಮ ಮಕ್ಕಳಿಗೆ ಮತ್ತು ಪೇರೆಂಟ್ಸಿಗೆ ಕೊಡಿಸಿದ್ದೇವೆ. ಅದರ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಅಷ್ಟರ ಮಟ್ಟಿಗೆ ಅದು ಮಾರುಕಟ್ಟೆಗೆಲ್ಲ ಬಿಡುಗಡೆ ಆಗಲಿಲ್ಲ. ಆದರೂ ನಮಗೆ ಶಾಲೆಗೆ ಬೇಕಾಗುವಂತಹ ಒಂದು ಕೆಮಿಕಲ್ ಐಟಮ್ಸ್ ಏನಿದೆ ಅದನ್ನೆಲ್ಲ ನಾವು ತಯಾರು ಮಾಡ್ತಾ ಇದ್ದೇವೆ. ಹೌದು ಹೌದು ಹೌದು, ಯೂಸ್ ಆಗುವ ರೀತಿಯಲ್ಲಿ ನಾವು ಮಾಡಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಅದರ ಬಗ್ಗೆನೂ ಕೂಡ ತುಂಬ ಒಂದು ಮಟ್ಟದಲ್ಲಿ ತರಬೇತಿಯನ್ನು ಕೊಡಬೇಕು. ಸಿಂಡ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಮತ್ತು ಎನೇಬಲ್ ಇಂಡಿಯಾ ಬೆಂಗಳೂರು ಇವರೊಂದು ಜಂಟಿ ಆಶ್ರಯದಲ್ಲಿ ನಾವು ಶಾಲೆಯಲ್ಲಿ ಒಂದು ಈ ಥರ ಒಂದು ಕೆಲಸವನ್ನು ಮಾಡುವಂತಹ ಉದ್ಯೋಗ ಕೌಶಲ್ಯ ತರಬೇತಿ ಶಿಬಿರವನ್ನು ನಾವು ಆಯೋಜಿಸಿರುವಂಥದ್ದು. ಅದರಲ್ಲಿ ನಮ್ಮ 25 ವರ್ಷದ ಮೇಲ್ಪಟ್ಟಂತಹ 20 ಮಕ್ಕಳು ಮತ್ತು ಅವರ ಹೆತ್ತವರು ಅವರನ್ನು 40 ಜನರನ್ನು ಸೇರಿಸಿ ಆ ಒಂದು ವಾರದ ತರಬೇತಿ ಕೌಶಲ್ಯವನ್ನು ನಾವು ಮಕ್ಕಳಿಗೆ ಕೊಡಿಸಿದ್ದೇವೆ. ಅದರ ರಿಸಲ್ಟ್ ಅದೇ ಇನ್ನು ಸಿಗಬೇಕು, ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಖಂಡಿತ ಒಂದು ರಿಸಲ್ಟ್ ಬರ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಸಣ್ಣ ಮಟ್ಟಿಗಿನ ಟೈಮ್ ಸ್ಪಾನ್ ಬೇಕಾಗುತ್ತೆ ಅಂತ ಹೇಳ್ತಾ ಮ್ಯಾಮ್ ಮತ್ತಷ್ಟು ಮಾತನಾಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ. ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್ನ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಬ್ರೇಕ್ನ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಈ ವಿಜೇತ ಶಾಲೆ ವಿಶೇಷ ಮಕ್ಕಳ ಶಾಲೆ, ಇಲ್ಲಿ ನೀವು ಸಾಕಷ್ಟು ಕೌಶಲ್ಯಗಳನ್ನು ಹೇಳ್ಕೊಡ್ತಿರುವಂಥದ್ದು, ಆ ಮಕ್ಕಳು ಮಾಡಿರುವಂಥ ಐಟಮ್ಗಳನ್ನು ಮಾರ್ಕೆಟ್ ಮಾಡ್ತಿರುವಂಥದ್ದು. ಸೊ ಇದಕ್ಕೆ ಪೇರೆಂಟ್ಸ್ನ ಒಂದು ಸಹಕಾರ ಹೇಗಿದೆ? ಅದೇ ಹೆಚ್ಚಿನ ಮಕ್ಕಳ ಪೇರೆಂಟ್ಸ್ ಹೇಳ್ತಾರೆ, ನಮ್ಮ ಮಕ್ಕಳು ಇನ್ನು ಇಷ್ಟು ವಯಸ್ಸಾಯಿತು, ಈಗ 25 ವರ್ಷ ವಯಸ್ಸಾಯಿತು, ಅವರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋದು ಯಾವಾಗ ಅಂತೇಳಿ. ಆ ಒಂದು ನಿಟ್ಟಿನಲ್ಲಿ ನಾವು ಮಕ್ಕಳಿಗೆ ಮತ್ತು ಪೇರೆಂಟ್ಸಿಗೆ ಈ ಥರ ಒಂದು ತರಬೇತಿಯನ್ನು ಉದ್ಯೋಗ ಕೌಶಲ್ಯ ತರಬೇತಿಯನ್ನು ನೀಡಿರುವಂಥದ್ದು. ಆದರೆ ಖಂಡಿತವಾಗಿಯೂ ಮಕ್ಕಳಿಗೆ ಇಂಡಿಪೆಂಡೆಂಟಾಗಿ ಅಷ್ಟೊಂದೊಂದು ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಪೇರೆಂಟ್ಸ್ ಅಥವಾ ಟೀಚರ್ಸಿದು ಸಹಕಾರ ಬೇಕೇ ಬೇಕು. ಕೆಲವು ಮಕ್ಕಳ ಹೆತ್ತವರು ಒಂದು ಒಳ್ಳೆ ರೀತಿಯ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಆ ರೀತಿಯಾಗಿ ಪ್ರೋತ್ಸಾಹವನ್ನು ಕೊಡೋದಿಲ್ಲ. ಯಾಕೆ ಹೇಳಿದರೆ ಅವರು ಎನಿಸ್ತಾರೆ ಅವರವರ ಕೆಲಸವನ್ನು ಮಾಡಿಕೊಂಡು ಅವರು ಖುಷಿಯಾಗಿ ಇರಲಿ, ಆ ರೀತಿ ಯೋಚನೆ ಮಾಡುವಂತಹ ಪೇರೆಂಟ್ಸ್ ಕೂಡ ಇದ್ದಾರೆ. ಕೆಲವು ಪೇರೆಂಟ್ಸ್ ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿದರೆ, ಅದೇ ಅವರು ಏನಾದರೂ ದುಡಿದು ಅವರ ಒಂದು ಜೀವನವನ್ನು ನಡೆಸಿಕೊಳ್ಳುವ ಅಷ್ಟಾದರೂ ಶಕ್ತರಾದರೆ ಸಾಕು ಅಂತೇಳಿ ಯೋಚನೆಯನ್ನು ಮಾಡ್ತಾರೆ. ಅದಕ್ಕೆ ಬೇಕಾಗುವಂಥ ಕೆಲವು ಪೇರೆಂಟ್ಸ್ ಸಪೋರ್ಟನ್ನು ಕೂಡ ಮಾಡ್ತಾರೆ. ಕೆಲವರಲ್ಲಿ ಇನ್ನಷ್ಟು ಈ ಯೋಚನೆಯ ಒಂದು ಪ್ರಬುದ್ಧತೆ ರೀಚ್ ಆಗಬೇಕಷ್ಟೇ. ಮ್ಯಾಮ್, ನೀವು ಡಾಕ್ಟರೇಟ್ ನಿಮಗೆ ಕನ್ಫರ್ಮ್ ಮಾಡಿರುವಂಥದ್ದು, ಇದರ ಬಗ್ಗೆ ಹೇಳಿ ಮ್ಯಾಮ್. ಅದೇ, ನಾನು ಅನಿರೀಕ್ಷಿತವಾಗಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿರುವಂಥದ್ದು. ನಂತರ ನಾವು ಸಂಸ್ಥೆಯನ್ನು ಪ್ರಾರಂಭಿಸಿದೆವು, ತುಂಬ ಕಷ್ಟದಲ್ಲಿ ಸಂಸ್ಥೆಯನ್ನು ಪ್ರಾರಂಭಿಸಿದ್ದೇವೆ. ಇವತ್ತು ನಮ್ಮ ಸಂಸ್ಥೆಯನ್ನು ನಾವು ಮುನ್ನಡೆಸಬೇಕಿದ್ರೆ ನಮಗೆ ತಿಂಗಳಿಗೆ 1,80,000 ರೂಪಾಯಿಗಳಷ್ಟು ಒಂದು ಖರ್ಚಿನ ಅವಶ್ಯಕತೆ ಇದೆ. ಅಷ್ಟು ಆರ್ಥಿಕ ನೆರವಿನ ಅವಶ್ಯಕತೆ ಇದೆ. ನಾವು ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ನೀಡ್ತಾ ಇರುವಂಥದ್ದು. 70 ಮಕ್ಕಳು ಏನಿದ್ದಾರೆ ಗ್ರಾಮೀಣ ಪ್ರದೇಶದಿಂದ ಬರುವಂಥವರು, ಅವರಿಗೆ ನಾವು ಒಂದು ವಾಹನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಆ ನಂತರ ಹಾಸ್ಟೆಲ್ನಲ್ಲಿ 30 ಮಕ್ಕಳಿದ್ದಾರೆ. ಅದರಲ್ಲಿ ಕೂಡ ಒಂದು 15 ಮಕ್ಕಳಷ್ಟು ನಾವು ಫ್ರೀಯಾಗಿ ಮಕ್ಕಳನ್ನು ವಸತಿ ನಿಲಯದಲ್ಲಿ ಅಡ್ಮಿಷನನ್ನು ಮಾಡ್ಕೊಂಡಿದ್ದೇವೆ. 15 ಮಕ್ಕಳಿಂದ ಪೇಮೆಂಟನ್ನು ತೆಗೆದುಕೊಳ್ತಾ ಇದ್ದೇವೆ. ಈ ಒಂದು ಶಾಲೆಯನ್ನು ನಡೆಸಬೇಕಿದ್ರೆ ನಾವು ಹಲವಾರು ಜನರನ್ನು ಸಂಪರ್ಕಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾನು ಫೇಸ್ಬುಕ್ಕು, ವಾಟ್ಸಪ್ ಮತ್ತು ಹೀಗೆ ಮಾಧ್ಯಮಗಳಲ್ಲಿ ಸ್ವಲ್ಪ ನಮ್ಮ ಶಾಲೆಯ ಬಗ್ಗೆ ಪ್ರಚಾರವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೆ. ಅಂಥ ಸಂದರ್ಭದಲ್ಲಿ ನಮ್ಮ ಒಂದು ಸೋಷಿಯಲ್ ಸರ್ವಿಸನ್ನು ಮನಗಂಡಂತಹ ಒಬ್ಬ ವ್ಯಕ್ತಿ, ಬೆಂಗಳೂರಿನವರು, ಡಾಕ್ಟರ್ ಅವರು ಆನಂದ್ ಕುಮಾರ್ ಅಂತೇಳಿ, ಅವರು ರೆಕಗ್ನೈಸ್ ಮಾಡಿ, ಅಮ್ಮ ನೀನು ಒಳ್ಳೆ ಕೆಲಸ ಮಾಡ್ತಿದ್ದೀಯಮ್ಮ, ನಮ್ಮದೊಂದು ಈ ಥರ ಇಂಟರ್ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಹ್ಯುಮ್ಯಾನಿಟಿ ಹೆಲ್ತ್ ಸೈನ್ಸ್ ಆ್ಯಂಡ್ ಪೀಸ್ ಈ ಒಂದು ಸಂಸ್ಥೆ ಇದೆ, ಅದರಿಂದ ನಾವು ಗೌರವ ಡಾಕ್ಟ್ರೇಟ್ ಪ್ರೋಗ್ರಾಮ್ ಅಂತ ಮಾಡ್ತೇವೆ, ಅದರಲ್ಲಿ ನಿಮಗೂ ಒಂದು ಗೌರವ ಡಾಕ್ಟ್ರೇಟ್ ಕೊಡಬೇಕು, ನಾವು ನಿಮ್ಮನ್ನು ಅಭಿನಂದಿಸಬೇಕು ಅಂತೇಳಿ ಹೇಳಿದರು. ಹಾಗೆ ಅವರು ನನ್ನನ್ನು ರೆಕಗ್ನಿಷನ್ ಮಾಡಿ ಈ ಒಂದು ಡಾಕ್ಟ್ರೇಟ್ ಪದವಿ ಸಿಗಲಿಕ್ಕೆ ಸಾಧ್ಯ ಆಯಿತು. ಒಟ್ಟಿನಲ್ಲಿ ಹೇಳೋದಾದರೆ ನಮ್ಮ ಸೋಷಿಯಲ್ ಸರ್ವಿಸನ್ನು ಅವರು ಮನಗಂಡು ಅದರ ಮೇಲೆ ಗೌರವ ಡಾಕ್ಟ್ರೇಟ್ ಪದವಿಯನ್ನು ಕೊಟ್ಟಿದ್ದಾರೆ. ಬಹಳ ಒಂದು ಒಳ್ಳೆ ವಿಚಾರ ಮ್ಯಾಮ್. ಯಾಕೆ ಹೇಳಿದ್ರೆ ಒಂಥರ ಲೈಫನ್ನೇ ನಾವು ಅದಕ್ಕೆ ಪ್ಲೆಡ್ಜ್ ಮಾಡಿದಾಗಿ ಮಕ್ಕಳನ್ನ ಮೇಲೆ ತರ್ತೇವೆ, ಅವ್ರ ಜೊತೆಗಿರ್ತೇವೆ, ಕೌಶಲ್ಯಗಳನ್ನು ಡೆವಲಪ್ ಮಾಡ್ತೇವೆ. ಅಂಥವರಿಗೆ ಒಂದು ಡಾಕ್ಟರೇಟ್ ಕೊಟ್ಟಿರುವಂಥದ್ದು ನೀವು ನಮ್ಮ ಲೊಕೇಶನಲ್ಲಿ ಇರುವಂಥದ್ದು ನಮಗೆ ಬಹಳ ದೊಡ್ಡ ಹೆಮ್ಮೆಯ ವಿಚಾರ ಮ್ಯಾಮ್. ನಿಮಗೆ ಅದಕ್ಕೋಸ್ಕರ ಕಂಗ್ರಾಟ್ಸ್ ಕೂಡ ಮಾಡ್ತೀನಿ.
ಮಾಡ್ತೇವೆ ಈ ಒಂದು ಸಂದರ್ಭದಲ್ಲಿ. Thank you, ಮ್ಯಾಮ್, ಹೀಗೆ ಮಾತನಾಡ್ತಾ ಹೇಳೋದು ಅಂತಾರೆ, ಈ ಭಿನ್ನ ಸಾಮರ್ಥ್ಯದ ಮಕ್ಕಳನ್ನ ಕೌಶಲ್ಯ ಅಭಿವೃದ್ಧಿಗೆ ನಿಮಗೆ ಗುರ್ತಿಸ್ಲಿಕ್ಕೆ ಏನಾದರೂ ಸ್ಟೆಪ್ಸ್ ತಗೊಳ್ತೀರಾ? ಅಂದರೆ ಇವನಿಗೆ ಇದರಲ್ಲೇ ಇಂಟ್ರೆಸ್ಟ್ ಇದೆ ಅಥವಾ ಇದರಲ್ಲೇ ಇಂಟ್ರೆಸ್ಟ್ ಇದೆ, ಅಥವಾ ಯೂಶ್ವಲಿ ಹೇಳಿಕೊಡ್ತಾ ಅವ್ರು ಇಷ್ಟಪಡ್ತಾರಾ? ಹೇಗೆ ನಡೀತದೆ ಈ ಪ್ರಾಸೆಸ್? ಅದೇ ನಾವು ಅವರನ್ನ ಸ್ಟಡಿ ಮಾಡ್ತೇವೆ. ಫಸ್ಟ್ ಈಗ ಅವ್ರ ಅಡ್ಮಿಷನ್ ಆದಾಗನು ಅವರಿಗೆ ಯಾವುದರಲ್ಲಿ ಆಸಕ್ತಿ ಇದೆ. ಈಗ ಅದೇ ನಾನು ಹೇಳಿದ ಹಾಗೆ ಕೆಲವರು ಕಲಿಯುವುದರಲ್ಲಿ ಆಸಕ್ತಿ ಇರೋದಿಲ್ಲ, ಬೇರೆ ಚಟುವಟಿಕೆಗಳಲ್ಲಿ ಆಸಕ್ತಿ ಇರ್ತದೆ. ಈಗ ಇವನಿಗೆ ಸಿಂಗಿಂಗಲ್ಲಿ ತುಂಬ ಇಷ್ಟ ಇದೆ. ಹಾಗೆ ಇನ್ನೊಬ್ಬ ಹುಡುಗ ಇದ್ದಾನೆ ನಮ್ಮ ಸ್ಕೂಲಲ್ಲಿ, ಅವನು ಡ್ರಾಯಿಂಗಲ್ಲಿ ತುಂಬ ಆಸಕ್ತಿ ಇದೆ. ತುಂಬ ಅವನು ಮೆಂಟಲಿ ಚಾಲೆಂಜ್ಡ್ ಹುಡುಗನೇ, ಸ್ವಲ್ಪ ಟೈಮನ್ನು ಜಾಸ್ತಿ ತಗೊಳ್ತಾನೆ, ಆದರೆ ಬಹಳ ಚೆನ್ನಾಗಿ ಒಂದು ಡ್ರಾಯಿಂಗನ್ನು ಮಾಡ್ತಾನೆ. ಒಂದ್ಸಲ ಮನೋವೈದ್ಯರು ಡಾಕ್ಟರ್ PV ಭಂಡಾರಿ ಅವರು ನಮ್ಮ ಶಾಲೆಗೆ ಆಗಮಿಸಿದ್ರು. ಅಂಥ ಸಂದರ್ಭದಲ್ಲಿ ಅವನ ಡ್ರಾಯಿಂಗನ್ನು ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿದರು. ಅವ್ರ ಫೋಟೋ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಹಾಗೆ ಅವರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅಂತೇಳಿ ಅವರೊಟ್ಟಿಗೆ ನಾವು ಬೆರೆತು ಅವರ ಬಗ್ಗೆ ಸ್ಟಡಿ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಮೇಡಮ್. ಓಕೆ, ಸಾಕಷ್ಟು ಪೇಷನ್ಸ್. ಹೌದು, ತುಂಬ ತಾಳ್ಮೆ ಬೇಕು ಎಲ್ಲ ಸಿಬ್ಬಂದಿಯವರಿಗೂ ಕೂಡ. ನಾವಿಲ್ಲೇನು ಸ್ಪೆಷಲ್ ಸ್ಕೂಲಲ್ಲಿ ಕಾರ್ಯವನ್ನು ನಿರ್ವಹಿಸ್ತೇವೆ, ಅಂತಹ ಒಂದು ಸಿಬ್ಬಂದಿಯವರು ಯಾರಿದ್ದಾರೆ ಅವರಿಗೆಲ್ಲರಿಗೂ ತುಂಬ ಒಂದು ತಾಳ್ಮೆಯ ಅವಶ್ಯಕತೆ ಇದೆ. ತಾಳ್ಮೆ ಇದ್ದವರು ಮಾತ್ರ ಈ ಫೀಲ್ಡಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ, ಮುಂದುವರಿಲಿಕ್ಕೆ ಸಾಧ್ಯ ಇದೆ ಅಂತೇಳಿ. ಮ್ಯಾಮ್, ಈ ದಿನದಿಂದ ದಿನಕ್ಕೆ ಒಂದೊಂದು ರೀತಿಯ ಸ್ಟ್ರೆಸ್ಗಳು ಎಲ್ಲರನ್ನು ಕಾಡುವಂಥದ್ದು. ಸೊ ಈ ವಿಶೇಷ ಮಕ್ಕಳಿಗೆ ಸ್ಟ್ರೆಸ್ ಆಗೋದು ಅಂತ ಇದೆಯಾ? ಮಕ್ಕಳು ಅಷ್ಟೊಂದು ಯೋಚನೆಯನ್ನು ಮಾಡೋದಿಲ್ಲ. ಈಗ ನಾವಾದರೆ ನಾರ್ಮಲ್ ಇರುವವರಾದರೆ ನಾಳೆ ಬಗ್ಗೆ ನಾವು ಯೋಚನೆ ಮಾಡ್ತೇವೆ, ಆದರೆ ನಾಳೆ ಬಗ್ಗೆ ಯೋಚನೆ ಮಾಡುವಂತಹ ಮಕ್ಕಳು ಇವರು ಖಂಡಿತ ಅಲ್ಲ. ಯಾಕೆ ಹೇಳಿದರೆ ಅವರಿಗೆ ಆ ಟೈಮಿನ ಮೊಮೆಂಟ್ ಏನಿದೆ, ಆ ಒಂದು ಸಂದರ್ಭದಲ್ಲಿ ಅವರು ಆ ಟೈಮಲ್ಲಿ ಅವರು ಖುಷಿಯಾಗಿರಬೇಕು, ಅದನ್ನು ಮಾತ್ರ ನೋಡ್ತಾರೆ. ಅದು ಬಿಟ್ಟು ಅವರಿಗೆ ಮುಂದೆ ಏನು ಅದ್ರ ಬಗ್ಗೆ ಯೋಚನೆ ಇಲ್ಲ. ಆದ್ರಿಂದ ಅವರು ಸ್ಟ್ರೆಸ್ ಆಗಿ ತಗೊಳ್ಳೋದು ತುಂಬಾ ಕಡಿಮೆ. ಆದ್ರೆ ಆ ಮೊಮೆಂಟ್ ಅಲ್ಲಿ ಅವರಿಗೆ ಸಿಟ್ಟು ಬರುವಂತದ್ದು ಆ ತರದೆಲ್ಲ ಇರ್ತದೆ. ಅದು ಅವ್ರಿಗೆ ಏನ್ ಬೇಕು ಆ ಸಂದರ್ಭದಲ್ಲಿ ಅದನ್ನ ಹೇಳ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗುದಿಲ್ಲ. ಆವಾಗ ಅದನ್ನು ಅವರು ಕಿರಿಚುವ ಮೂಲಕನ ಅಥವಾ ಬೇರೆ ಬೇರೆ ಒಂದು ಆ್ಯಕ್ಟಿವಿಟೀಸ್ಗಳನ್ನು ಅವರ ಬಿಹೇವಿಯರನ್ನು ತೋರಿಸುವ ಮೂಲಕನ ಅದನ್ನು ಬೇರೆಯವರಿಗೆ ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಈಗ ಒಂದು ಬಾಯಾರಿಕೆ ಆಗ್ತದೆ, ನೀರು ಬೇಕು ಅಂತ ಹೇಳಿದರೆ ಕೆಲವು ಮಕ್ಕಳಿಗೆ ಕೇಳಲಿಕ್ಕೆ ಗೊತ್ತಿರೋದಿಲ್ಲ. ಆ ಸಂದರ್ಭದಲ್ಲಿ ಜೋರಾಗಿ ಅಳ್ತಾರೆ, ಅಥವಾ ಹೊಟ್ಟೆ ನೋವಾಗ್ತದೆ, ತಲೆನೋವಾಗ್ತದೆ, ಈ ಥರ ಇದ್ರೂ ಕೂಡ ಅವರು ಬೇರೆ ಬೇರೆ ವರ್ತನೆಗಳನ್ನು ತೋರಿಸ್ತಾರೆ. ಆವಾಗ ನಾವೇ ಅರ್ಥ ಮಾಡ್ಕೊಳ್ಬೇಕು, ಇವರಿಗೇನೋ ಸಮಸ್ಯೆ ಆಗ್ತಾ ಇದೆ, ಇವರಿಗೇನೋ ಬೇಕು. ಮತ್ತೆ ಈಗ ಟಾಯ್ಲೆಟ್ ಇದು ಟ್ರೈನಿಂಗ್ ಅಂತ ಹೇಳೋದು. ಈಗ ಟಾಯ್ಲೆಟ್ ಬಂದರೂ ಕೆಲವು ಮಕ್ಕಳಿಗೆ ಗೊತ್ತಾಗೋದಿಲ್ಲ, ಯೂರಿನ್ ಪಾಸ್ ಮಾಡಬೇಕಿದ್ರೂ ಗೊತ್ತಾಗೋದಿಲ್ಲ. ಆ ಸಂದರ್ಭದಲ್ಲಿ ಕೆಲವು ಮಕ್ಕಳು ಅಲ್ಲೇ ಕುತ್ಕೊಂಡು ಮಾಡಿರ್ತಾರೆ. ಹಾಗೆ ಮಕ್ಕಳು ಕೂಡ ಇರ್ತಾರೆ IQ ಲೆವೆಲ್ ಕಡಿಮೆ ಇರುವಂಥವರು. ಆವಾಗ ನಾವೊಂದು ಸಿಸ್ಟಮನ್ನು ಫಾಲೋ ಮಾಡ್ತೇವೆ. ಈಗ ಟೈಮಿಗೆ ಈಗ 1 ಗಂಟೆಗೆ ಸರಿಯಾಗಿ ಅವರನ್ನು 1 ಗಂಟೆ ಬಿಟ್ಟು ಆ ಥರ ಕರ್ಕೊಂಡು ಹೋಗುವಂಥದ್ದು. ಇವತ್ತು ಬೆಳಿಗ್ಗೆ 10 ಗಂಟೆಗೆ ಒಂದ್ಸಲ, 11 ಗಂಟೆಗೆ ಒಂದ್ಸಲ, 12 ಗಂಟೆಗೆ ಒಂದ್ಸಲ ಕರ್ಕೊಂಡೋಗಿ ಮಾರನೇ ದಿನನೂ ಕೂಡ ಅದೇ ಟೈಮನ್ನು ನಾವು ಫಾಲೋ ಮಾಡಬೇಕು. ಆ ಸಂದರ್ಭದಲ್ಲಿ ಅವರು ಟಾಯ್ಲೆಟ್ಗೆ ಕರ್ಕೊಂಡೋಗಿ ಕುತ್ಕೊಳ್ಸಿದ್ರೆ ಅವರಿಗೆ ಏನು ಇದು ಮಾಡಬೇಕು ಅದನ್ನು ಅವರು ಕ್ಲಿಯರ್ ಮಾಡ್ಕೊಳ್ತಾರೆ. ಹಾಗೆ ಇದು ಟೈಮನ್ನು ಬದಲಿಸಿದರೆ ಆವಾಗ ಅದು ಪುನಃ ಚೇಂಜ್ ಆಗ್ತದೆ. ಅವರ ಇದರಲ್ಲಿ ಡೈಲಿ ಒಂದು ಏನು ರುಟೀನ್ ಮಾಡಿಸ್ತೇವೆ ನಾವು ಆ ಥರ ಇರ್ತದೆ. ಅವರಿಗೊಂದು ನಾವು ಯಾವ ಥರ ಹ್ಯಾಬಿಟ್ ಮಾಡಿಸ್ತೇವೆ ಆ ಥರ ಅವರು ಅದಕ್ಕೆ ಸೆಟ್ ಆಗಿರ್ತಾರೆ. ಈಸಿಲಿ ಸೆಟ್ ಆಗ್ತಾರೆ, ಸ್ವಲ್ಪ ಕಷ್ಟ ಇಲ್ಲ, ತುಂಬ ಟೈಮ್ ಬೇಕು ಮೇಡಮ್. ಆ ಒಂದು ವಿಷಯಕ್ಕೆ ಅವರು ಸೆಟ್ ಆಗಬೇಕಿದ್ರೆ ತುಂಬ ಟೈಮ್ ಬೇಕು. ಕೆಲವು ಪೇರೆಂಟ್ಸಿಗೆ ನಾವು ಹೇಳೋದುಂಟು, ಅಂದರೆ ಮೂತ್ರ ಅಲ್ಲಲ್ಲಿ ಮಾಡ್ಕೊಳ್ತಾರೆ ಅಂತ ಹೇಳುವಾಗ ನಾವು ಅವರಿಗೆ ಹೇಳ್ತೇವೆ, ನೀವು ಟೈಮಿಗೆ ಕರೆಕ್ಟಾಗಿ ಕರ್ಕೊಂಡೋಗಿ. ಆವಾಗ ಪೇರೆಂಟ್ಸ್ ಹೇಳ್ತಾರೆ, ಇಲ್ಲ ಅವ್ರು ಮಾಡೋದಿಲ್ಲ ಅಂತೇಳಿ. ಅದು ಒಂದೇ ಸಲಕ್ಕೆ ಖಂಡಿತ ಆಗುವಂತಹ ಇದಲ್ಲ, ನಿರಂತರವಾದ ಪ್ರಯತ್ನ ಬೇಕು. ಕೆಲವು ಮಕ್ಕಳು 1 ವರ್ಷನೂ ತೆಗೆದುಕೊಳ್ಬಹುದು. ಕೆಲವು ಮಕ್ಕಳು ಒಂದು 3 ತಿಂಗಳಲ್ಲಿ ಕಲಿಯುವಂಥದ್ದು ಇರ್ತದೆ, ಕೆಲವು ಮಕ್ಕಳು 6 ತಿಂಗಳು. ಅದೇ ಅವರ IQ ಲೆವೆಲ್ ಯಾವ ರೀತಿ ಇರ್ತದೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಸ್ವಲ್ಪ ಮೈಲ್ಡ್ ಮಾಡರೇಟ್ ಬೇಗನೆ ಕಲಿತಾರೆ. ಸಿವಿಯರ್ ಪ್ರೊಫೌಂಡ್ ಇದ್ದವರಿಗೆ ಸಾಧಾರಣ IQ ಏನು ಗೊತ್ತೇ ಇರೋದಿಲ್ಲ. ಇವಾಗ ನಮ್ಮ ಶಾಲೆಯಲ್ಲಿ ಒಬ್ಬ ಹುಡುಗ ಇದ್ದಾನೆ, ಶ್ರೀನಾಥ್ ಅಂತೇಳಿ, 28 ವರ್ಷ ಆಯಿತು. ಇನ್ನೂ ಪಾಪ ಅವನು ಅಮ್ಮ ಅಂತ ಹೇಳೋದಿಲ್ಲ. ಮತ್ತು ಯಾರಾದರೂ ಊಟ ಕೊಟ್ಟರೆ ಅದನ್ನೊಂದು ಊಟ ಬಾಯಿಗೆ ಊಟ ಮಾಡಿಸಿದರೆ ಅದನ್ನು ಊಟ ಮಾಡ್ತಾನೆ. ಬಿಟ್ಟರೆ ಅವನಾಗಿ ಅದು ಬೇಕು ಇದು ಬೇಕು ಏನು ಕೇಳುವುದಿಲ್ಲ, ಅವನಿಗೆ ಏನು ಗೊತ್ತಾಗೋದಿಲ್ಲ. ಹಾಗೆ 28 ವರ್ಷ ವಯಸ್ಸಾಗಿದೆ, 1 ವರ್ಷದ ಮಕ್ಕಳಷ್ಟು ಬುದ್ಧಿ ಇಲ್ಲ. ಆ ಥರದ ಮಕ್ಕಳು ಕೂಡ ಇರ್ತಾರೆ. ಆ 1 ವರ್ಷದ ಮಗುವಿಗೆ ನಾವು ಯಾವ ರೀತಿ ಕಲಿಸ್ಬೋದು ಹೇಳಿ? ಅದೇ ಥರದಲ್ಲಿ ನಾವು ಇವರನ್ನು ಟ್ರೀಟ್ ಮಾಡಬೇಕಾಗ್ತದೆ. ಏನನಿಸ್ತದೆ ಮ್ಯಾಮ್ ಇಂಥ ಒಂದು ದೇವರ ಸೃಷ್ಟಿಗೆ? ಅದೇ ತುಂಬ ಬೇಸರ ಆಗ್ತದೆ. ಇಂಥ ಮಕ್ಕಳು ನಿಜವಾಗಿ
ಹುಟ್ಟಿದವರನ್ನು ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ನೋಡಿ, ಯಾರಿಗೆ ಹುಟ್ಟಬಾರ್ದು ಇಂಥ ಮಕ್ಕಳು ಖಂಡಿತವಾಗಿಯೂ. ಆದರೆ ಇದ್ದ ಮಕ್ಕಳು ಏನಿದ್ದಾರೆ ಅವರಿಗೆ ಆದಷ್ಟು ನಾವು ತರಬೇತಿಯನ್ನು ಕೊಟ್ಟು, ಆದಷ್ಟು ಅವರವರ ಕೆಲಸವನ್ನು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಅವರಿಗೆ ತರಬೇತಿಯನ್ನು ಕೊಟ್ಟು ಅವರನ್ನು ಖುಷಿಯಾಗಿ ಅವರ ಜೀವನ ಪೂರ್ತಿ ನಾವು ನೋಡಿಕೊಳ್ಬೇಕು. ಅವರಿಗೇನಾದರೂ ಕಲಿಸಲಿಕ್ಕೆ ಸಾಧ್ಯ ಇದೆ ಅಂತಾದರೆ ಅದನ್ನು ಪ್ರಯತ್ನ ಮಾಡಿ ನಾವು ಕಲಿಸ್ಬೋದು. ಮತ್ತು ನೀವು ಸಿವಿಯರ್ ಪ್ರಫೌಂಡ್ ಅಂತ ಹೇಳಿದ್ದೇವೆ, ಅವರಿಗೆ ನಾವು ಖಂಡಿತವಾಗಿ ಏನನ್ನು ಕಲಿಸಲಿಕ್ಕೆ ತುಂಬ ಕಷ್ಟ ಇದೆ ಮೇಡಮ್. ಅಂದರೆ ಕಲಿತು ಅವರ ಕೆಲಸ ಮಾಡಿಕೊಳ್ಳುವವರು ಸಿವಿಯರ್ ಪ್ರಫೌಂಡ್ ಅಲ್ಲಿ ಇಲ್ಲ, ತುಂಬಾ ಹೌದು. ಆದ್ರೆ ಅವರು ಇರುವ ತನಕ ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಷ್ಟೇ, ಬೇರೆ ಯಾವ್ದು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ನಿಮ್ಮ ಈ ಒಂದು ವಿಶೇಷ ಮಕ್ಕಳ ಜೊತೆಗಿನ ಜರ್ನಿಯಲ್ಲಿ ನಿಮ್ಗೆ ಮರಿಲಿಕ್ಕಾಗದ ಒಂದು ಘಟನೆ ಇದ್ರೆ ಈ ಒಂದು ಸ್ಪೆಷಲ್ ಡೇ ಅವತ್ತು ನೀವು ನಮ್ಮ ಜೊತೆ ಹಂಚ್ಕೊಳ್ಬೇಕು. ಸ್ಪೆಷಲ್ ಘಟನೆ ಅಂತ ಹೇಳಿದ್ರೆ ಒಂದು ಇದೆ, ಶಿವಾನಂದ ನನ್ನ ಹತ್ರ ತುಂಬ ಒಂದು ರಿಕ್ವೆಸ್ಟ್ ಮಾಡಿರುವಂಥದ್ದು, ಶಾಲೆ ಮಾಡಬೇಕು, ನೀವು ಇದು ನನಗೆ ಶಾಲೆಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡಿ, ಆ ಥರ ಒಂದು ಅವನು ಕಣ್ಣೀರಿಟ್ಟಂಥದ್ದು. ಅದು ನನ್ನ ಜೀವನದಲ್ಲಿ ನಾನು ಯಾವತ್ತೂ ಮರೆಯೋದಿಲ್ಲ. ಆದರೆ ಅದಕ್ಕೋಸ್ಕರ ನಾನು ಪ್ರಯತ್ನವನ್ನು ಕೂಡ ಮಾಡಿದ್ದೇನೆ. ಇವತ್ತು ಯಶಸ್ವಿ ಅಂತ ಹೇಳೋದಿಲ್ಲ, ಆದರೆ ಆ ಯಶಸ್ವಿಯತ್ತ ನಾವು ಏನು ಪ್ರಯತ್ನವನ್ನು ಮುನ್ನುಗ್ತಾ ಇದ್ದೇವೆ. ಆಮೇಲೆ ಇನ್ನೊಂದು ಹುಡುಗಿ ಇದ್ದಾಳೆ ಕವಿತಾ ಅಂತೇಳಿ, ಅದೇ ಅವಳು ಕೂಡ 25 ವರ್ಷ ಆದಾದ್ರಿಂದ ಬೇರೆ ಶಾಲೆಯವರು ಮನೆಗೆ ಕಳಿಸಿದ್ರು. ಆವಾಗ ಅವಳು ಮನೆಯಲ್ಲಿದ್ಲು. ಆಗ ಅವಳು ಅವಳು ಸ್ವಲ್ಪ ಮಾತಾಡ್ತಾಳೆ ಹುಡುಗಿ, ಸ್ವಲ್ಪ ಅವಳಿಗೆ IQ ಲೆವೆಲ್ ಚೆನ್ನಾಗಿದೆ, ಒಂದು ಕೈ ಫಿಸಿಕಲಿ ಚಾಲೆಂಜ್ಡ್ ಮತ್ತು ಮೆಂಟಲಿ ಚಾಲೆಂಜ್ಡ್ ಕೂಡ, ಆದರೆ ಮೈಲ್ಡ್ ಲೆವೆಲಲ್ಲಿದ್ದಾಳೆ. ಅವಳು ಹೇಳ್ತಾ ಇರುವಂಥದ್ದು, ನಾನು ದಿನಾ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೆ. ಅಂದರೆ ಅವಳ ಮನೆಯಲ್ಲಿ ಯಾರೂ ಇಲ್ಲ, ಅಪ್ಪ ಕೆಲಸಕ್ಕೆ ಹೋಗ್ತಾರೆ, ಅಂಗಡಿಗೆ ಹೋಗ್ತಾರೆ, ಇವಳನ್ನು ಮನೆ ಒಳಗೆ ಹಾಕಿ ಬೀಗ ಹಾಕಿ ಹೋಗ್ತಾ ಇದ್ರು. ಇಲ್ದಿರೆ ಯಾವ ಥರ ಅವರು ಮನೆಯವರು ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆವಾಗ ಅವಳು ಹೇಳೋದು, ಅವಳ ಹತ್ರ ಒಂದು ದೇವರ ಫೋಟೋ ಕೂಡ ಇದೆ. ಅವಳು ಹೇಳೋದು, ನಾನು ದಿನ ಈ ದೇವರ ಹತ್ರ ಪ್ರಾರ್ಥನೆ ಮಾಡಿದೆ. ದೇವರ ಫೋಟೋ ಯಾವುದು ಗೊತ್ತಾ, ಪೇಪರಲ್ಲಿ ಬಂದು ಯಾವುದೋ ಒಂದು ಕಟ್ಟಿಂಗ್ಸನ್ನು ಇಟ್ಕೊಂಡಿರುವಂಥದ್ದು ಅವಳು. ನಾನು ಈ ದೇವರ ಹತ್ರ ದಿನಾಲು ಹೇಳ್ತಾ ಇದ್ದೆ, ನನಗೆ ಶಾಲೆ ಬೇಕು ಟೀಚರ್, ನನಗೆ ಶಾಲೆ ಬೇಕು ದೇವರೇ, ಶಾಲೆ ಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೆ. ನಾನು ದೇವರ ಹತ್ರ ಕೇಳ್ಕೊಂಡದ್ದು ಅವರಿಗೆ ಕೇಳಿದೆ, ಅದಕ್ಕೆ ನೀವು ಶಾಲೆ ಪ್ರಾರಂಭ ಮಾಡಿದ್ದು ಅಂತೇಳಿ ಹೇಳ್ತಾಳೆ ಅವಳು ಒಂದು ದಿನ. ಅದೊಂಥರ ಭಾವುಕತೆಯ ಮಾತು. ನಿಜವಾಗಿಯೂ ಅವರು ಮುಗ್ಧ ಹೃದಯದ ಮಕ್ಕಳು, ದೇವರ ಮಕ್ಕಳು ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಇಲ್ಲ. ಅವರಲ್ಲಿ ಯಾವುದೇ ನಿಷ್ಕಲ್ಮಶ ಮನಸ್ಸಿನ ಮಕ್ಕಳು ಇವರು. ಆಗಿರುವಾಗ ಅವರಿಗೆ ನಾವು ಏನಾದರೂ ಮಾಡಿದರೆ ಖಂಡಿತವಾಗಿಯೂ ದೇವರು ನಮ್ಮನ್ನು ಬಿಟ್ಟಾಕ್ಲಿಕ್ಕಿಲ್ಲ, ಅವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರ್ತದೆ. ಅದಕ್ಕೆ ನಾವು ಕೂಡ ಸಾಕ್ಷಿ. ಯಾಕೆ ಹೇಳಿದರೆ ಇವತ್ತು ನಮ್ಮ ವಿಜೇತ ವಿಶೇಷ ಶಾಲೆ ನಾವು ಏನೋ ಒಂದು ಬಂಡವಾಳ ಇಲ್ಲದೆ ಪ್ರಾರಂಭಿಸಿರುವಂಥದ್ದು. ಇವತ್ತು ಬಂಡವಾಳ ಇದೆ ಅಂತ ಹೇಳ್ತಾ ಇರುವಂಥದ್ದಲ್ಲ, ಆದರೆ 1,80,000 ರೂಪಾಯಿ ಏನು ಖರ್ಚಿದೆ, ಅದಕ್ಕೆ ನಮಗೆ ಯಾರಾದರೂ ದಾನಿಗಳು ಸಹಕಾರವನ್ನು ಕೊಟ್ಟು ಆ ಒಂದು ಸಂಸ್ಥೆಯನ್ನು ಮುಂದುವರಿಸಲಿಕ್ಕೆ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ಒಂದು ದೇವರ ನಮಗೆ ಆಶೀರ್ವಾದ ಅಂತಲೇ ಹೇಳಬೇಕು. ಯಾಕೆ ಹೇಳಿದರೆ ನಾವು ಇಂಥ ಒಂದು ದೇವರ ಮಕ್ಕಳ ಒಂದು ಸೇವೆಯನ್ನು ನಿಸ್ವಾರ್ಥವಾಗಿ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಮಗೆ ಆ ದೇವರು ಪ್ರತಿಫಲವನ್ನು ಒಳ್ಳೆ ರೀತಿಯಲ್ಲಿ ಪ್ರತಿಫಲವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಮ್ಮ ತಾಳ್ಮೆಗೆ, ನಿಮ್ಮ ಈ ಒಂದು ಮುನ್ನುಗ್ಗಬೇಕಾದಂತಹ ಆ ಒಂದು ಯೋಜನೆಗೆ, ಈ ಮಕ್ಕಳ ಜೊತೆ ಬೆರೆತು ಅವರಿಗೆ ಲೈಫ್ ಸ್ಕಿಲ್ಸನ್ನು ಹೇಳಿಕೊಡ್ತಾ ಇರುವಂತಹ ಈ ಒಂದು ನಿಮ್ಮ ಲೈಫ್ ಸ್ಟೈಲಿಗೆ ನಿಜಕ್ಕೂ ನಾವೆಲ್ಲರೂ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನಿಮ್ಮಿಂದ ಕಲಿಯುವಂಥದ್ದು ಬಹಳಷ್ಟಿದೆ ಮ್ಯಾಮ್, ತುಂಬ ಇದೆ. ನಿಜಕ್ಕೂ ನಿಮ್ಮ ಜೊತೆ ಮಾತನಾಡಿ ತುಂಬ ಸಂತೋಷ ಆಗುತ್ತೆ. ಶಿವಾನಂದ ಅವ್ರ ಹತ್ರ ಇನ್ನೊಂದು ಪದ್ಯ ಹಾಡಿಸಿ ಕಾರ್ಯಕ್ರಮವನ್ನು ಮುಗಿಸುವ ಅಂತ ಹೇಳಿ. ಶಿವಾನಂದ ಅವರೇ, ಇನ್ನೊಂದು ಪದ್ಯ ಹಾಡ್ತೀರಾ? ಹಾಡ್ತೇವೆ. ಯಾವ್ದು ಹಾಡ್ತೀರಿ? ಏನಾಗಲಿ ಮುಂದೆ ಸಾಗು. ಖಂಡಿತ ಹಾಡಿ. ಆಹಾ 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 ಏನಾಗಲಿ ಮುಂದೆ ಸಾಗುಣಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಆಹಾ 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 ಚಲಿಸುವ ಕಾಲವ ಕಲಿಸುವ ಪಾಠವ ಮರೆಬೇಡ ನೀ ತುಂಬಿಕೋ ಮನದಲ್ಲಿ. ಚಲಿಸುವ ಕಾಲವ ಕಲಿಸುವ ಪಾಠವ
ಮರೆಬೇಡ ನೀ ತುಂಬಿಕೋ ಮನದಲ್ಲಿ ಎಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂಥ ಸ್ಫೂರ್ತಿ ನಿನಗೆಯ ಅನುಭವ ಎಂದಿಗೋ ನಾಳೆಗೋ ಮುಂದಿನ ಬಾಳಲಿ ದಾರಿದೀಪವಾಗಿ ನಿನಗೆಯ ಅನುಭವ ನಿನಗೆಯ ಅನುಭವ ಏನಾಗಲಿ ಬದುಕು ಬಾಳಲಿ ಪ್ರೀತಿಗಾಗಿ ಸಿಗದು ಬಾಳಲಿ ಏನಾಗಲಿ ಬದುಕು ಬಾಳಲಿ ಪ್ರೀತಿಗಾಗಿ ಸಿಗದು ಬಾಳಲಿ ಪ್ರೀತಿಗಾಗಿ ಸಿಗದು ಬಾಳಲಿ ಓ ನನ್ನಾಣೆ ಪ್ರೀತಿ ಎಂದು ಸುಳ್ಳಲ್ಲ ಓ ನನ್ನಾಣೆ ಪ್ರೀತಿ ಎಂದು ಸುಳ್ಳಲ್ಲ ಕರುಣೆಗೆ ಬೆಲೆವಿದೆ ಹೃದಯಕ್ಕೆ ಬಲವಿದೆ ದಯವ ತೋರುವ ಮಣ್ಣಿನ ಅಣುಗುಣ ಕರುಣೆಗೆ ಬೆಲೆವಿದೆ ಹೃದಯಕ್ಕೆ ಬಲವಿದೆ ದಯವ ತೋರುವ ಮಣ್ಣಿನ ಅಣುಗುಣ ಎಂದಿಗೋ ನಾಳೆಗೋ ಮುಂದಿನ ಬಾಳಲಿ ದಾರಿದೀಪವಾಗಿ ನೆಮ್ಮದಿ ತರುವುದು ಎಂದಿಗೋ ನಾಳೆಗೋ ಮುಂದಿನ ಬಾಳಲಿ ದಾರಿದೀಪವಾಗಿ ನೆಮ್ಮದಿ ತರುವುದು ನೆಮ್ಮದಿ ತರುವುದು ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಆಹಾ 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 la 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 ಥ್ಯಾಂಕ್ ಯು. ವೆರಿ ಗುಡ್, ಬಹಳ ಚೆನ್ನಾಗಿತ್ತು. ಮೊದಲಿನ ಹಾಡಿಗಿಂತಲೂ ತುಂಬಾ ಚೆನ್ನಾಗಿತ್ತು ಶಿವಾನಂದ್ ಅವರೇ. Thank you, thank you. ಆಲ್ ದ ಬೆಸ್ಟ್. ಇನ್ನೂ ಚೆನ್ನಾಗಿ ಹಾಡಬೇಕು ಆಯ್ತಾಯ್ತು. ಮ್ಯಾಮ್, ಈ ಒಂದು ವಿಶೇಷ ದಿನದ ಹೊತ್ತು ಬಹಳ ಚೆನ್ನಾಗಿ ಹಾಡಿದ್ರು. ನೀವು ಕಾರ್ಯಕ್ರಮಕ್ಕೆ ಬಂದು ತುಂಬ ಚೆನ್ನಾಗಿ ಮಾತಾಡಿದ್ರಿ. ಸಾಕಷ್ಟು ವಿಚಾರಗಳನ್ನು ಈ ಮಕ್ಕಳ ಜೊತೆ ನೀವು ಹೇಗಿರ್ತೀರಿ, ಹೇಗೆ ವರ್ತಿಸ್ತೀರಿ, ಅವ್ರಿಗೆ ಯಾವ ರೀತಿ ಕಲಿಸಿಕೊಡ್ತೀರಿ ಅಂತೇಳಿ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು ಮ್ಯಾಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೋಸ್ಕರ. ಇದು ಈ ದಿನದ ವಿಶೇಷ ದಿನದ ಹೊತ್ತು ವಿಶೇಷ ವಿಜೇತ ಶಾಲೆಯ ಮಕ್ಕಳ ಜೊತೆ, ಅದರ ಪ್ರಿನ್ಸಿಪಾಲ್ ಜೊತೆ ನಮ್ಮ ಈ ಕಾರ್ಯಕ್ರಮ. ಮಕ್ಕಳೆಲ್ಲರೂ ದೇವರ ಸಮಾನರು, ಮಕ್ಕಳಲ್ಲಿ ನಾವು ದೇವರನ್ನ ಕಾಣಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ನ್ಯೂಸ್.